ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಮಸ್ತೆ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೀರ್ತಿ. ಜಗತ್ತು ಎಷ್ಟೇ ಸುಂದರವಾಗಿದ್ರು, ನಮ್ಮಲ್ಲಿ ಎಷ್ಟೇ ಸೌಂದರ್ಯ ಇದ್ರೂ ನೋಡಲಿಕ್ಕೆ ಕಣ್ಣು ಅಂತ ಇರಬೇಕು. ಜಗತ್ತಿನ ಖುಷಿಗಳನ್ನು ಅಥವಾ ಜಗತ್ತಿನ ಆಗು ಹೋಗುಗಳನ್ನು ನೋಡಲಿಕ್ಕೆ ಕಣ್ಣೇ ಇಲ್ಲದಿದ್ದರೆ ನಮ್ಮಲ್ಲಿ ಎಷ್ಟೇ ಐಶ್ವರ್ಯ ಅಥವಾ ಆಯುಷ್ಯ, ಆರೋಗ್ಯ ಅಥವಾ ಸಂಪತ್ತು ಎಲ್ಲವೂ ಇದ್ರೂ ಕೂಡ ವ್ಯರ್ಥ ಅಂತ ಅನಿಸುತ್ತೆ. ಅಷ್ಟು ಪ್ರಮುಖವಾಗಿರುವಂಥದ್ದು ಕಣ್ಣು. ನೇತ್ರದಾನ ಮಹಾದಾನ ಅಂತ ಕೇಳಿದ್ದೇವೆ. ಆ ಒಂದು ದಾನದಲ್ಲಿ ಇಷ್ಟೆಲ್ಲ ಮಹಾ ಅನ್ನುವಂತಹ ಪದವನ್ನು ಹಾಕಿ ನಾವು ಬಿಂಬಿಸ್ತೇವೆ ಅಂತ ಹೇಳಿದರೆ ನೇತ್ರಕ್ಕೆ ಎಷ್ಟು ದೊಡ್ಡ ಪ್ರಾಧಾನ್ಯತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯನ ಅತಿ ದೊಡ್ಡ ಅವಿಭಾಜ್ಯ ಅಂಗವಾಗಿರುವಂತಹ ಕಣ್ಣು, ಈ ಕಣ್ಣನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅಥವಾ ಕಣ್ಣಿಗೆ ಬರುವಂತಹ ಸಮಸ್ಯೆಗಳು ಏನು, ಅದನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಅಥವಾ ಕಣ್ಣು ಯಾಕೆ ಕೆಲವೊಂದು ಸಮಸ್ಯೆಗಳಿಗೆ ಒಳಗಾಗುತ್ತೆ, ಇದೆಲ್ಲದರ ಕುರಿತಾಗಿ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ವಿಶೇಷ ತಜ್ಞರಿದ್ದಾರೆ. ಐ ಸ್ಪೆಷಲಿಸ್ಟ್ ಡಾಕ್ಟರ್ ವಿಷ್ಣು ಪ್ರಭು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಯನ ನೇತ್ರಾಲಯ, ಕರಂಗಲಪಾಡಿ, ಮಂಗಳೂರಿನಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ವೆಲ್ಕಮ್ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಕೀರ್ತಿ. ಎಸ್, ಹೇಗಿದ್ದೀರಿ ಡಾಕ್ಟರ್? ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಫಸ್ಟ್ ಕ್ಲಾಸ್. ಡಾಕ್ಟರ್ ಹೇಳ್ತಾ ಇದ್ದಾರೆ ಫಸ್ಟ್ ಕ್ಲಾಸ್ ಅಂತ. ಸೊ ಹಾಗಾಗಿ ಫಸ್ಟ್ ಕ್ಲಾಸ್ ಆಗಿರಬೇಕಾದದ್ದು ಮೊದಲು ನಮ್ಮ ಕಣ್ಣು. ಯಾಕಂತ ಹೇಳಿದರೆ ನಮಗೆ ಎಷ್ಟು ದುಡ್ಡು ಬಂದರೂ ಅದನ್ನು ನೋಡಲಿಕ್ಕೂ ಕಣ್ಣು ಬೇಕು, ಅಥವಾ ಯಾರೋ ಒಂದು ಕಷ್ಟದಲ್ಲಿದ್ದರೂ ಅದನ್ನು ನೋಡಲಿಕ್ಕೂ ಕಣ್ಣು ಬೇಕು, ಅಥವಾ ಸುಖದಲ್ಲಿದ್ದರೂ ಅದನ್ನು ನೋಡಿ ಖುಷಿ ಪಡಲಿಕ್ಕೂ ನಮಗೆ ಕಣ್ಣು ಬೇಕಾಗುತ್ತೆ. ಕಣ್ಣು ಅನ್ನುವಂಥದ್ದು ನಮ್ಮ ಮನುಷ್ಯನ ಒಂದು ಬಹಳ ಸೂಕ್ಷ್ಮವಾದ ಅಂಗ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕೆ. ಕಣ್ಣು ಬೇಗ ತೊಂದರೆಗೆ ಕೂಡ ಒಳಗಾಗುತ್ತೆ. ಅದ್ರ ಜೊತೆಗೆ ಕಣ್ಣನ್ನು ಆರೈಕೆ ಮಾಡುವಂಥದ್ದು ಕೂಡ ನಾವು ಕಮ್ಮಿಯೇ. ನಮಗೆ ಮುಖ್ಯ ಅಂತ ಗೊತ್ತಿದ್ರು ಆರೈಕೆಯಲ್ಲಿ ನಾವು ಅದರ ಹಿಂದೆ ಇದ್ದೇವೆ. ಕಣ್ಣಿನ ಸಮಸ್ಯೆಗಳಲ್ಲಿ ಈಗ ಮುಖ್ಯವಾಗಿ ಕಣ್ಣು ಕೆಂಪಾಗುವಂಥದ್ದು, ಕೆಂಪು ಕಣ್ಣು ಬರುವಂಥದ್ದು ಅಥವಾ ಕಣ್ಣಿನ ನೋವು ಕಾಣಿಸ್ಕೊಳ್ಳುವಂಥದ್ದು. ಈಗ ಅಂತ ಹೇಳಿದರೆ ಒಬ್ಬರಿಗೆ ಶುರುವಾದರೆ ಫ್ಯಾಮಿಲಿಯಲ್ಲಿ ಎಲ್ಲರ ಕಣ್ಣು ಕೆಂಪು ಆಗಿಬಿಡುತ್ತೆ. ಸೊ ಇದಕ್ಕೆ ಕಾರಣ ಏನು, ಇದು ಯಾಕಾಗಿ ಈ ಕಾಯಿಲೆ ಬರುತ್ತೆ? ಈಗ ತಾವು ಹೇಳಿದಾಗೆ ಈಗ ಈ ಕೆಂಪು ಕಣ್ಣು ಅಥವಾ ಮೆಡ್ರಾಸ್ ಐ ಅಂತ ಹೇಳ್ತೇವೆ, ಇದು ಯೂಶ್ವಲಿ ಈ ಟೈಮ್ನಲ್ಲಿ ಬರುವಂಥದ್ದಲ್ಲ. ಆದರೆ ಈಗ ತಮಗೆ ಗೊತ್ತಿರೋ ಹಾಗೆ ಈ ವೈರಲ್ ಫೀವರ್ ಜಾಸ್ತಿ ಆಗ್ತಾ ಉಂಟು, ಮತ್ತು ಸೊ ಹಾಗೆ ಕೆಮ್ಮು ಜಾಸ್ತಿ ಆಗ್ತಾ ಉಂಟು, ಮತ್ತು ಅಲರ್ಜಿ ಜಾಸ್ತಿ ಆಗ್ತಾ ಉಂಟು. ಸೊ ಹಾಗಾಗಿ ಈ ಕೆಂಪು ಕಣ್ಣು ಇದು ಯೂಶ್ವಲಿ ಈ ಟೈಮ್ನಲ್ಲಿ ಬರುವಂಥದ್ದಲ್ಲ, ಆದರೆ ಬಂದಿದೆ. ಎನಿವೆ, ಸೊ ಅದ್ರಿಗೋಸ್ಕರ ತಗೊಳ್ಬೇಕಾಗಿರುವಂಥದ್ದು ಒಂದು ಮುಂಜಾಗ್ರತೆ ಅಂತೇಳಿ ಹೇಳಿದರೆ, ಸೋಷಲ್ ಅಂದರೆ ತುಂಬ ಜನ ಇರುವಂಥದ್ದು ಕ್ರೌಡನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಅಥವಾ ನಮಗೆ ಕೆಂಗಣ್ಣು ಬಂದರೆ ನಾವು ಆ ಸೋಷಿಯಲ್ ಕ್ರೌಡ್ನಲ್ಲಿ ಹೋಗುವಂಥದ್ದು ನಾವು ಅವಾಯ್ಡ್ ಮಾಡಿಕೊಳ್ಬೇಕು. ಮತ್ತು ಇಟ್ಸ್ ವೆರಿ ಸಿಂಪಲ್ ಆ್ಯಕ್ಚುಲಿ. ಐದರ್ ಇಟ್ಸ್ ಎ ಬ್ಯಾಕ್ಟೀರಿಯರ್ ಆಲ್ ವೈರಸ್. ಇದು ಒಬ್ರಿಗೊಬ್ರಿಗೆ ನೋಡಿದರೆ ಬರುವಂಥದ್ದಲ್ಲ. ಅದು ಕೆಲವರಿಗೆ ಅದು ಒಂದು ಮನಸ್ಸಿನಲ್ಲಿದೆ, ಒಬ್ರಿಗೊಬ್ರಿಗೆ ನೋಡಿದರೆ ಬರ್ತದೆ, ಹಾಗೆ ಕೂಲಿಂಗ್ ಗ್ಲಾಸ್ ಹಾಕಿ ತಿರುಗಾಡ್ತಾರೆ. ಅದು ಅಗತ್ಯ ಇಲ್ಲ ಆ್ಯಕ್ಚುಲಿ. ಅನ್ಲೆಸ್ ಅದು ಒಬ್ರಿಗೊಬ್ರಿಗೆ ಟಚ್ ಆದರೆ, ಅಥವಾ ನನಗೆ ಕಂಜಂಕ್ಟಿವಿಟಿಸ್ ಇದ್ದು ನಾನು ಕಣ್ಣು ಮುಟ್ಟಿ ಬೇರೆಯವರಿಗೆ ನಾನು ಶೇಕ್ ಹ್ಯಾಂಡ್ ಮಾಡಿದರೆ, ಅಥವಾ ನೋಟು, ಅಥವಾ ನಿಮ್ಮ ಡೋರು ಲಾಕು, ಸೊ ಅಂಥದ್ದು ಹಾಗೆ ಅಂದರೆ ಮನೆಯಲ್ಲಿ ಒಬ್ರಿಗೆ ಬಂದರೆ ಬೇರೆಯವರಿಗೆ ಹರಡುವಂಥದ್ದು ಸಾಮಾನ್ಯ ಆ್ಯಕ್ಚುಲಿ. ಸೊ ಹಾಗಂತೇಳಿ ಹೇಳಿ ನಾವು ಒಬ್ರಿಗೆ ಬಂದಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿರುವಂಥದ್ದು ಒಳ್ಳೆಯದು. ಅಂದರೆ ಕಾಮನ್ ಟವಲ್ ಯೂಸ್ ಮಾಡುವಂಥದ್ದಾಗಲಿ, ಅಥವಾ ಸ್ವಲ್ಪ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಸ್ವಲ್ಪ ತುಂಬ ಹುಷಾರು ನೋಡ್ಕೊಳ್ಳುವಂಥದ್ದು ಸ್ವಲ್ಪ ಬೆಟರ್ ಅಂತೇಳಿ ಅನಿಸ್ತದೆ. ಮತ್ತು ಕೆಲವರು ಏನು ಮಾಡ್ತಾರೆ, ಒಬ್ರಿಗೆ ಬಂದಾಗ ಅದು ಮನೆಮದ್ದು ಸ್ಟಾರ್ಟ್ ಮಾಡ್ತಾರೆ. ಮನೆಮದ್ದು ಅಂತೇಳಿ ಹೇಳಿದರೆ ನಿಮ್ಮದು ಈ ಕೊತ್ತಂಬರಿ ನೀರು ಹಾಕ್ತಾರೆ, ಅಥವಾ ರೋಸ್ ವಾಟರ್ ಹಾಕ್ತಾರೆ, ಅಥವಾ ನಿಮ್ಮದು ಹಲವಾರು ರೀತಿಯಿಂದ ಅವರ ಮನೆಮದ್ದು ಅಂತೇಳಿ ಇರ್ತದೆ. ಅದನ್ನು ಅವಾಯ್ಡ್ ಮಾಡೋದು ಆದಷ್ಟು ಒಳ್ಳೆಯದು. ಪ್ಯೂರ್ ಕ್ಲೀನ್ ಡ್ರಿಂಕಿಂಗ್ ವಾಟ್ರಿಂದ ಕಣ್ಣನ್ನು ಚೆನ್ನಾಗಿ ತೊಳ್ಕೊಳ್ಳೋದು, ಮತ್ತು ಒಂದು ಸಿಂಪಲ್ ಆ್ಯಂಟಿಬಯೋಟಿಕ್ ಐ ಡ್ರಾಪ್ಸ್ ಏನಾದರೂ ಹಾಕಿದರೆ ಓಕೆ. ಅಥವಾ ಕಣ್ಣಿನ ಡಾಕ್ಟ್ರಿಗೆ ತೋರಿಸಿದರೆ ತುಂಬ ಒಳ್ಳೆಯದು. ಕಣ್ಣಿನ ಡಾಕ್ಟ್ರಿಗೆ ತೋರಿಸ್ಬೇಕಂತಿಲ್ಲ, ಫಸ್ಟಿಗೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಯಾರಿದ್ದಾರೆ ಅವರೇ ಅಲ್ಲಿ ಮದ್ದು ಮಾಡ್ತಾರೆ. ಹಾಗೇನಾದರೂ ಸ್ವಲ್ಪ ಜಾಸ್ತಿ ಆದರೆ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸೋದು ಒಳ್ಳೆಯದು.
ಮತ್ತು ಆದಷ್ಟು ಮನೆಮದ್ದು ಅನ್ನುವಂಥದ್ದು ಕಣ್ಣಿಗೆ ಅದು ಈ ಸಲ ನಾನು ನೋಡ್ತಾ ಇದ್ದೇನೆ. ತುಂಬ ಜನರು ಮನೆಮದ್ದು ಮಾಡಿಕೊಂಡು ಅದು ಕಾಂಪ್ಲಿಕೇಶನ್ ಆಗಿ ಕಣ್ಣು ದಪ್ಪ ಆಗಿ ಇದೆಲ್ಲ ತುಂಬ ಬರ್ತಾ ಉಂಟು. ಸೊ ಹಾಗಾಗಿ ಮನೆಮದ್ದು ಸ್ವಲ್ಪ ಕಡಿಮೆ ಮಾಡಿ, ಮತ್ತು ನಿಮ್ಮ ಹತ್ತಿರದ ವೈದ್ಯರು ಮತ್ತು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತೇಳಿ ಇರ್ತಾರೆ, ಅವರೇ ಅದನ್ನು ಸರಿ ಮಾಡ್ತಾರೆ. ಏನು ಅದ್ರ ಬಗ್ಗೆ ಏನಿದ್ರಬೇಕಂತಿಲ್ಲ. ಎಸ್. ಸೊ ಡಾಕ್ಟರ್, ಈಗ ದೃಷ್ಟಿ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವಂಥದ್ದು. ಅದ್ರ ಜೊತೆಗೆ ಈಗ ಒಬ್ಬ ವ್ಯಕ್ತಿ ಹುಟ್ಟುವಾಗಲೇ ತನ್ನ ದೃಷ್ಟಿಯನ್ನು ಕಳ್ಕೊಂಡ್ರೆ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕಲ್ಪಿಸ್ಕೊಳ್ತೇವೆ. ದೇವರು ಕಣ್ಣು ಕೊಡಲಿಲ್ಲ ಅನ್ನುವಂಥದ್ದು. ಆದರೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಯಾವುದಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ ದೃಷ್ಟಿ ಕಾಣದಿರುವುದಕ್ಕೆ ಅಥವಾ ದೃಷ್ಟಿಯ ಕೊರತೆ ಆಗೋದಕ್ಕೆ. ಈ ಕಾರಣ ಏನಿರುತ್ತೆ? ಯಾವ ಅಂಗ ದೃಷ್ಟಿ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಂತಹ ಯಾವ ಅಂಗ ಸರಿಯಾಗಿ ಇರುವುದಿಲ್ಲ, ಆ ಕಾರಣಕ್ಕಾಗಿ ನಾವು ಯಾವ ಕಾರಣಕ್ಕಾಗಿ ದೃಷ್ಟಿಯನ್ನು ಕಳ್ಕೊಳ್ತೇವೆ? ಮೊದಲೇ ಏನಿತ್ತು, ಈಗ ನವಡೇಸ್ ಇಟ್ ಈಸ್ ವೆರಿ ಲೆಸ್. ಅಂದರೆ ಇತ್ತೀಚಿನ ದಿನದಲ್ಲಿ ಅದೆಲ್ಲ ಕಡಿಮೆ ಉಂಟು. ಮೊದಲೇ ಏನಿತ್ತು ಅಂತೇಳಿ ಹೇಳಿದರೆ, ಬಾಳಂತಿಯರಿಗೆ ಸರಿಯಾಗಿ ಫುಡ್ ಸಿಗದೆ, ಸರಿಯಾಗಿ ವಿಟಮಿನ್ ಸಿಗದೆ, ಈ ವಿಟಮಿನ್ ಡಿಫಿಷಿಯನ್ಸಿಯಿಂದ ಮಗು ತಾಯಿ ಮತ್ತು ಮಗು ಬಳಲಿ ಹಾಗೆ ದೃಷ್ಟಿ ದೋಷ ಬರ್ತಾ ಉಂಟು. ಆವಾಗ ತುಂಬ ಇತ್ತು. ಈ ಇತ್ತೀಚಿನ ದಿನಗಳಲ್ಲಿ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಬರುವಂಥದ್ದು ಕಣ್ಣಿನ ದೃಷ್ಟಿ ದೋಷ ತುಂಬ ಕಮ್ಮಿ ಆಗಿದೆ. ಆದರೆ ಬೇರೆ ಬೇರೆ ರೀತಿಯಿಂದ ಬಾಳಂತಿಯರಿಗೆ ಆಗುವಂಥದ್ದು ತೊಂದರೆ ಮಗುಗೂ ಬರ್ತದೆ. ಸೊ ಹಾಗಾಗಿ ಬಾಳಂತಿಯರು ತುಂಬ ಹುಷಾರಂದ್ರೇನು, ಡಾಕ್ಟ್ರ್ ಹೇಳಿದಾಗೆ ಅವರಿಗೆ ವಿಟಮಿನ್ಸು ಮತ್ತು ಒಳ್ಳೆ ಫುಡ್ಡು ಅಂಥೇಳಿ ಹಾಗೆಲ್ಲ ತೊಗೊಂಡ್ರೆ ಸೇಮ್ ಆ ಫುಡ್ಡು ಮತ್ತು ಆ ಸೇಮ್ ವಿಟಮಿನ್ಸು ಮಗುಗೆ ಟ್ರಾನ್ಸ್ಫರ್ ಆಗ್ತದೆ. ಮತ್ತು ಮಗುಗೆ ಬರುವಂಥದ್ದು ಏನು ತೊಂದರೆ ಉಂಟು ಅದು ತುಂಬ ಕಮ್ಮಿ ಆಗ್ತದೆ. ಸೊ ಈಗ ಇತ್ತೀಚಿನ ದಿನದಲ್ಲಿ ನೀವು ನೋಡಿದರೆ, ಮೊದಲೇ ಒಂದು 20-30 ವರ್ಷದ ಹಿಂದೆ ನೋಡಿದರೆ ಈಗ ಕಮ್ಮಿ ಆಗಿದೆ. ಆದರೂ ಕೂಡ ಈಗ ಏನಂತ ಹೇಳಿದರೆ ಹುಟ್ಟು ಕುರುಡು ಅಂತೇಳಿ ಹೇಳ್ತೇವೆ. ಅದರಲ್ಲಿ 2-3 ಟೈಪ್ ಉಂಟು. ಒಂದು ವಿಟಮಿನ್ ಡಿಫಿಷಿಯನ್ಸಿಯಿಂದ ಕಾರ್ನಿಯಾ ಅಂತ ಹೇಳ್ತೇವೆ. ಅಂದರೆ ಈ ಕಣ್ಣಿನ ಹೊರಗಡೆ ಭಾಗದಲ್ಲಿ ಒಂದು ಪ್ಯಾಚ್ ಥರ ಬರ್ತದೆ. ಸೊ ಹಾಗಾಗಿ ಅದನ್ನು ಏನು ಮಾಡ್ತೀವಿ ಅಂತ ಹೇಳಿದರೆ, ಮುಂದೆ ಮಗು ದೊಡ್ಡದಾಗಿ ನಾವು ಟ್ರೀಟ್ಮೆಂಟ್ ಎಲ್ಲ ಮಾಡ್ತೇವೆ. ಅದು ಆಗದೇ ಇದ್ದರೆ ಮಗು ದೊಡ್ಡವರು ಆದಮೇಲೆ ಅದು ನಾವು ಬೇರೆಯವರ ಕಣ್ಣಿನ ಒಂದು ಕಾರ್ನಿಯನ್ನು ತೆಗೆದು ಈ ಮಗುಗೆ ಹಾಕಿ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಮತ್ತು ಬೇರೆ ಬೇರೆ ಉಂಟು, ರೆಟಿನೋಬ್ಲಾಸ್ಟೋಮಾ, ಕಣ್ಣಿನ ಒಳಗಡೆ ಕ್ಯಾನ್ಸರ್ ಆಗುವಂಥದ್ದು, ಮತ್ತು ಆಕ್ಸಿಜನ್ ಕಮ್ಮಿ ಆಗಿ ಮಗುಗೆ ಕಣ್ಣಿನ ಒಳಗಡೆ ಆಗುವಂಥದ್ದು ಒಂದು ಗಡ್ಡೆ, ಸೊ ಆರೋಪಿ ಅಂತ ಹೇಳ್ತೇವೆ. ಸೊ ಹೀಗೆ 10 ಉಂಟು. ಅದನ್ನು ಏನು ಅಂತೇಳಿ ಹೇಳಿದರೆ, ಹುಟ್ಟಿದ ಕೂಡಲೇ ಮಗು ಅಳುತ್ತದೆ, ಮಾಡ್ತದೆ. ಕಡೆಗೆ ಅದು ಹೇಗೆ ಕಣ್ಣಿನ ಮೂಮೆಂಟ್ ಮಾಡ್ತದೆ ಅದು ಡಾಕ್ಟ್ರು ಏನು ಗೈನಕಾಲಜಿಸ್ಟ್ ಮತ್ತು ಪಿಡಿಯಾಟ್ರಿಷಿಯನ್ ಏನು ನೋಡ್ತಾರೆ ಫಾಲೋಅಪ್ನಲ್ಲಿ, ಅವರೇ ಸಜೆಸ್ಟ್ ಮಾಡ್ತಾರೆ ಇದರಲ್ಲಿ ಏನೋ ಪ್ರಾಬ್ಲಮ್ ಉಂಟು ಅಂತ. ಸೊ ಹಾಗಾಗಿ ಅವರು ನಮಗೆ ಸಜೆಸ್ಟ್ ಮಾಡ್ತಾರೆ ನೋಡಿ ಅಂತೇಳಿ. ನಾವು ನೋಡಿದಾಗ ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಸೊ ಅದಕ್ಕೆ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಉಂಟು, ಯಾವುದಕ್ಕೂ ಏನು ಹೆದರಬೇಕಂತಿಲ್ಲ. ಆದರೆ ಆದಷ್ಟು ಬೇಗ ಕರ್ಕೊಂಡು ಬಂದು ಕಣ್ಣಿನ ವೈದ್ಯರಿಗೆ ತೋರಿಸುವಂಥದ್ದು ಒಳ್ಳೆಯದು. ಈಗ IT ಕಂಪನಿಗಳದ್ದೇ ಹವ, ಎಲ್ಲರೂ ಹೋಗುವಂಥದ್ದು ಈ ಸಾಫ್ಟ್ವೇರ್ ಕಂಪನಿಗಳಿಗೆ ಹೋಗ್ತಾರೆ. ಸಿಸ್ಟಮ್ ಎದುರು ಕೂತ್ಕೊಂಡು ಕೆಲಸ ಮಾಡೋದು ಅಂತ ಹೇಳಿದ್ರೆ ಏನೋ ಒಂದು ಗತ್ತು ಅನ್ನೋ ರೀತಿ. ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ. ಎಸ್, ಆಗುದಿಲ್ಲ. ಸೊ ಹೊಟ್ಟೆಪಾಡು ಮಾಡಲೇಬೇಕಾಗತ್ತೆ. ಆದರೆ ಸಿಸ್ಟಮ್ ಎದುರು ಕೂತ್ಕೊಂಡು ಸುಮಾರು ಒಂದು 7-8 ಗಂಟೆಗಳ ಕಾಲ ಅಥವಾ 12 ಗಂಟೆಗಳ ಕಾಲ ಕೆಲಸ ಮಾಡೋದ್ರಿಂದ ಕಣ್ಣಿಗೆ ಎಫೆಕ್ಟ್ ಆಗುವುದಂತೂ ಸತ್ಯ. ಆದರೆ ಅದನ್ನು ಹೇಗೆ ಎದುರಿಸಬಹುದು, ಯಾವ ರೀತಿ ಎಫೆಕ್ಟ್ ಆಗುತ್ತೆ ಇದು? ನೋಡಿ, ತಾವು ಹೇಳಿದಾಗೆ ಈಗ IT ಕಂಪನಿ ಅಂತೇಳಿ ತಾವು ಹೇಳ್ತಾ ಇದ್ರಿ. ಈಗ ಎಲ್ಲ ಕಂಪನಿಯವರು ಅಂದರೆ ಪ್ರತಿಯೊಬ್ಬರು ತಂದೆ ತಾಯಿ ಮಗು ಪ್ರತಿಯೊಬ್ಬರು ಹೀಗೆ ತಲೆ ಹೀಗೆ ಇರ್ತದೆ ಯಾವಾಗಲೂ. IT ಕಂಪನಿಯಲ್ಲಿದ್ದವರಾದರೂ ಅವರು ಹೊಟ್ಟೆಪಾಡಿಗೆ ಕಂಪ್ಯೂಟರ್ ಎದುರಿಗಿರ್ತಾರೆ. ಆದರೆ ನಾವೆಲ್ಲರೂ ಏನಂತ ಹೇಳಿದರೆ, ಅಗತ್ಯ ಇಲ್ಲದೆ ನಮ್ಮ ಕೈಯಲ್ಲಿ ಮೊಬೈಲು, ನಮ್ಮ ತಲೆ ಹೀಗೆ. ಅದು ತುಂಬ ಎಫೆಕ್ಟ್ ಆಗ್ತಾ ಉಂಟು ಪ್ರತಿಯೊಬ್ಬರಿಗೂ. IT ಕಂಪ್ನಿಯವ್ರಿಗೆ ಬಿಡಿ, ಪ್ರತಿಯೊಬ್ಬರಿಗೂ ಅದು ಎಫೆಕ್ಟ್ ಆಗ್ತಾ ಉಂಟು. ಅದನ್ನು ಅವಾಯ್ಡ್ ಹೇಗೆ ಮಾಡಬೇಕಂತೇಳಿ ಹೇಳಿದರೆ, ಫಸ್ಟ್ ಮೊಬೈಲನ್ನು ಅಥವಾ ನಿಮ್ಮ ಕಂಪ್ಯೂಟರ್ನ ಅಥವಾ ನಿಮ್ಮ PC-ನ ಅಟ್ಲೀಸ್ಟ್ ಅಂದರೆ 20-20 ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಫಸ್ಟ್ ನಾನು ಏನು ಹೇಳ್ತಾ ಇರುವಂಥದ್ದು, ಈ ಕಂಪ್ಯೂಟರ್ ನೋಡ್ತಾ ಇರುವವರಿಗೆ ಅಂದರೆ ಪ್ರತಿ 20 ನಿಮಿಷಕ್ಕೆ 2 ನಿಮಿಷದವರೆಗೆ 20 ಮೀಟ್ರ್ ದೂರ ನೋಡಬೇಕು ಅಂತೇಳಿ ಒಂದು ರೂಲ್. ಅದರಲ್ಲಿ ಆದಷ್ಟು ಕಣ್ಣಿಗೆ ರೆಸ್ಟ್ ಕೊಡಿ ಅಂತೇಳಿ. ಪ್ರತಿ 20 ನಿಮಿಷಕ್ಕೆ ನೀವು ನೋಡ್ತಾ ಇರುವಾಗ 20 ನಿಮಿಷನೇ ಅಂತೇಳಿ ಕರೆಕ್ಟ್ ಅಂತೇಳಿ ಅಲ್ಲ,
15 ಇರ್ಬೋದು, 20 ನಿಮಿಷ ಇರ್ಬೋದು, 25 ನಿಮಿಷ ಇರ್ಬೋದು. ಕಂಪ್ಯೂಟರ್ ನೋಡ್ತಾ ಇರುವಾಗ ಅಥವಾ ಮೊಬೈಲ್ ನೋಡ್ತಾ ಲ್ಯಾಪ್ಟಾಪ್ ನೋಡ್ತಾ ಇರುವಾಗ ಆದಷ್ಟು ತಾವು ಒಂದು 2 ನಿಮಿಷದ್ದು 2-3 ನಿಮಿಷದವರೆಗೆ ಒಂದು ಸ್ವಲ್ಪ ದೂರ ಆಚೆ ಈಚೆ ನೋಡೋದು. ಅವಾಗ ಏನಾಗ್ತದೆ, ಈ ಫೆಟಿಗ್ ಆಗುವಂಥದ್ದು ಕಣ್ಣು ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಸೊ ಹೆಡ್ಡೇಕ್ ಆಗಲಿ, ಮೈಗ್ರೇನ್ ಆಗಲಿ, ಕಣ್ಣಿನ ಮೇಲುಗಡೆ ಬೀಳುವಂಥದ್ದು ಒತ್ತಡ ಆಗಲಿ, ಅದು ಕಡಿಮೆ ಆಗ್ತದೆ. ಸೊ ಹಾಗಾಗಿ ಅದಂತೇಳಿ ನಾವು ಹೇಳ್ತೇವೆ. ಮತ್ತು ನಾವು ನೀವೆಲ್ಲ ಕಂಪ್ಯೂಟರ್ ಎದುರಿಗೆ ಕೂತ್ಕೊಳ್ಳೋದಿಲ್ಲ. ಸೊ ಆದರೂ ಕೂಡ ನಮ್ಮ ತಲೆ ಹೀಗೆ ಇರ್ತದೆ ಮೊಬೈಲಲ್ಲಿ. ನೀವು ಅವರು ಅಂತ ಹೇಳೋದಿಲ್ಲ, ಎಕ್ಸೆಪ್ಟ್ ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಇಟ್ ಹ್ಯಾಸ್ ಟು ಬಿ ಅವಾಯ್ಡೆಡ್. ಆದಷ್ಟು ಕಮ್ಮಿ ಮಾಡಬೇಕು ಮೊಬೈಲನ್ನು. ಇದು ಸ್ಪಾಂಡಿಲೈಟಿಸ್ ಬರ್ತದೆ, ಕಣ್ಣಿನ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಸೊ ಆಲ್ ದ ಪ್ರಾಬ್ಲಮ್ಸ್ ವಿಲ್ ಸ್ಟಾರ್ಟ್. ಸೊ ಆದಷ್ಟು ಮೊಬೈಲನ್ನು ಸ್ವಲ್ಪ ಅಂದ್ರೆ ಕಡಿಮೆ ಮಾಡೋದು ಒಳ್ಳೆಯದು. ಹಾಗೆ ಸೊ ಸಿಸ್ಟಮ್ ಎದುರು ಕೂತ್ಕೊಂಡು ಕೆಲಸ ಮಾಡೋರು ಸ್ವಲ್ಪ ಬ್ರೇಕ್ ತಗೊಳ್ಬೇಕು. ಎಕ್ಸಾಕ್ಟ್ಲಿ, ಬ್ರೇಕ್ ತಗೊಳ್ಬೇಕು. ಕೂತಲ್ಲೇ ಕೂತ್ರೆ ಮತ್ತೆ ಕಣ್ಣು ಕೂಡ ಅಲ್ಲೇ ಕೂರುತ್ತೆ. ಹಾಗಾಗಿ ಸ್ವಲ್ಪ ಬ್ರೇಕ್ ತಗೊಳ್ಳಿ ನೀವು ಕೂಡ ಅಂತ ಹೇಳ್ತಾ ಡಾಕ್ಟರ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ದೃಷ್ಟಿ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗುತ್ತೋ ಅಥವಾ ಕಣ್ಣಿನ ಆರೋಗ್ಯಕ್ಕೆ ನಾವೇನಾದ್ರೂ ಸೇವನೆ ಮಾಡುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಕೆಲವರು ಈ ಇರುವೆ ತಿಂದ್ರೆ ಕಣ್ಣಿಗೆ ಒಳ್ಳೇದು ಅನ್ನುವಂಥದ್ದು ಹೇಳುವಂಥದ್ದು. ಹಾಗಾಗಿ ಡಾಕ್ಟರೇ ಇದ್ದಾರೆ, ನನಗೆ ಕ್ಲಾರಿಫೈ ಮಾಡ್ಕೊಳ್ಬೇಕು. ಇರುವೆ ಏನಾದ್ರು ತಿಂದ್ರೆ ಕಣ್ಣಿಗೆ ಒಳ್ಳೇದಾಗುತ್ತಾ ಡಾಕ್ಟರ್? ಇಲ್ಲ ಇಲ್ಲ, ಅಂಥದ್ದೇನಿಲ್ಲ. ಈಗಿನ ಕಾಲದಲ್ಲಿ ಏನಾಗಿದೆ, ಫಾಸ್ಟ್ ಫುಡ್ ಸಂಸ್ಕೃತಿ ಬಂದು ಸೊ ನಾವು ತಿನ್ನುವಂಥದ್ದು ಆಹಾರ ಅದು ಎಲ್ಲರಿಗೂ ಗೊತ್ತುಂಟು. ನಾನು ಹೇಳಬೇಕಂತಿಲ್ಲ, ನಿಮ್ಗೆಲ್ಲರಿಗೂ ಯಾರು ವೀಕ್ಷಕರಿದ್ದಾರೆ ಎಲ್ಲರಿಗೂ ಗೊತ್ತುಂಟು. ನಮ್ಮ ಮೊದಲಿಗೆ ಫುಡ್ ಹೇಗಿತ್ತು ಮತ್ತು ಇವತ್ತಿನ ಹೇಗೆ ಉಂಟು ಅಂತ. ಸೊ ಫಾಸ್ಟ್ ಫುಡ್ ಸಂಸ್ಕೃತಿ ಬಂದ ಹಾಗೆ ಆದಮೇಲೆ ಅದರಲ್ಲಿ ಆಗುವಂಥದ್ದು ಕೆಮಿಕಲ್ಲು, ಅದರಲ್ಲಿ ಆಗುವಂಥದ್ದು ಇದು ಏನು ಎಲ್ಲ ಹಾಳು ಇರ್ತದೆ. ಮತ್ತು ಯಾವುದೂ ಕೂಡ ನಮ್ಮದು ವಿಟಮಿನ್ದು ಯಾವುದು ಆ ಸತ್ವ ಇರುವುದಿಲ್ಲ. ಸೊ ಹಾಗಾಗಿ ಆದಷ್ಟು ಫಾಸ್ಟ್ ಫುಡ್ ಸಂಸ್ಕೃತಿ ಅಂತ ದೂರ ಹೋಗಿ ಮನೆಯದೇ ಒಂದು ಊಟ, ನಾವು ಇದೇ ತಿನ್ನಿ ಅದೇ ತಿನ್ನಿ ಅಂತೇಳಿ ಹೇಳೋದಿಲ್ಲ. ಆದರೆ ಮನೆಯಲ್ಲಿ ಊಟ ಮಾಡುವಾಗ ಪ್ರತಿಯೊಂದು ನನ್ನ ತಾಯಿ ಆಗಲಿ, ನನ್ನ ಹೆಂಡತಿ ಆಗಲಿ, ಅತ್ತಿ ಆಗಲಿ, ಅವರಿಗೆಲ್ಲ ಗೊತ್ತುಂಟು ಎಂತ ಹಾಕಬೇಕು, ಎಂತ ತೆಗಿಬೇಕು. ಸೊ ಅವರು ಮಾಡ್ತಾರೆ. ಫಾಸ್ಟ್ ಫುಡ್ ಸಂಸ್ಕೃತಿನ ದೂರ ಮಾಡಿ ಆಟೋಮೆಟಿಕ್ ಆಗಿ ಸರಿ ಆಗ್ತದೆ. ಎಸ್ ಡಾಕ್ಟರ್, ಕಣ್ಣು ಅಥವಾ ಯಾವುದೇ ಒಂದು ದೇಹದ ಅಂಗ ಅದರ ರಚನೆಯನ್ನು ತಿಳ್ಕೊಳ್ಳುವಂಥ ಒಂದು ಕುತೂಹಲ. ಕಣ್ಣಿನ ರಚನೆ ಹೇಗಿದೆ? ಕಣ್ಣು ಯಾವ ರೀತಿ ರಚನೆ? ಕಣ್ಣಿನ ರಚನೆ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ಬೇಕಂತಾರೆ ಹೇಳಿದರೆ, ನೀವು ಈ ವಾಚ್ ಗ್ಲಾಸ್ ಅಂತೇಳಿ ನೋಡಿ. ವಾಚ್ ಗ್ಲಾಸ್, ವಾಚ್ ಅಥವಾ ನಿಮ್ಮ ಕ್ಯಾಮ್ರಾದಲ್ಲಿ ಏನಿದೆ, ಲೆನ್ಸ್ ಇದೆ. ವಾಚಲ್ಲೂ ಕೂಡ, ರಿಸ್ಟ್ ವಾಚ್ನಲ್ಲೂ ಲೆನ್ಸ್ ಇದೆ. ಅದು ಕಾರ್ನಿಯಾ ಅಂತ ಹೇಳ್ತೇವೆ, ಎದುರಿಗೆ ಬರುವಂಥದ್ದು. ಅದರ ಒಳಗಡೆ ಬರುವಂಥದ್ದು ಲೆನ್ಸ್ ಅಂತ ಹೇಳ್ತೇವೆ. ಕ್ಯಾಮ್ರಾದಲ್ಲೂ ಲೆನ್ಸ್ ಉಂಟು, ನಿಮ್ಮ ಈ ರಿಸ್ಟ್ ವಾಚ್ನಲ್ಲೂ ಕೂಡ ಡಯಲ್ ಅಂತ ಒಳಗಡೆ ಇರ್ತದೆ, ಅದು ಲೆನ್ಸ್ ಅಂತ ಹೇಳ್ತೇವೆ. ಅದರ ಒಳಗಡೆ ರೆಟಿನಾ ಅಂತ ಹೇಳಿದರೆ ನರ. ಸೇಮ್ ಕೂಡ ನಿಮ್ಮ ಕ್ಯಾಮ್ರಾದಲ್ಲೂ ಉಂಟು ಹಾಗೂ ವಾಚ್ನಲ್ಲಿ ಉಂಟು. ಇಟ್ಸ್ ಬೇಸಿಕಲಿ 3: ಎದುರಿಗೆ ಒಂದು ಭಾಗ, ಮಧ್ಯೆ ಒಂದು ಭಾಗ, ಲಾಸ್ಟ್ ಒಂದು ಭಾಗ. ಎದುರಿನ ಭಾಗ ಕ್ಲಿಯರ್ ಇರ್ತದೆ. ಹೇಗೆ ನಮ್ದು ರಿಸ್ಟ್ ವಾಚ್ನಲ್ಲಿ ಕ್ಲಿಯರ್ ಒಂದು ಲೆನ್ಸ್ ಅಂತ ಹೇಳಿ ಇರ್ತದೆ, ಕ್ಲಿಯರ್ ಇರ್ತದೆ. ಎಸ್ ಡಾಕ್ಟರ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಆಯ್ತು. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಮೇಶ್ ಅಂತ, ಕಟ್ಟಪಾಡಿಯಿಂದ. ಓಕೆ, ರಮೇಶ್ ಅವರ ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ಡಾಕ್ಟರ್ ಹತ್ರ ಕೇಳಿ. ಐ ಸ್ಪೆಷಲಿಸ್ಟ್ ಇದ್ದಾರೆ ನಮ್ಮ ಜೊತೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ರಮೇಶ್ ಅವರೇ. ಈ ಮಕ್ಕಳಲ್ಲಿ ಈಗ ಲೇಜಿ ಅಂತ ಹೇಳಿ ಒಂದು ಕಾಯಿಲೆ ಅದು ಜಾಸ್ತಿ ಆಗ್ತಿದೆಯಾ? ಮತ್ತೆ ಅದಕ್ಕೆ ಏನು, ಅದು ಎಷ್ಟು ಬೇಗ ಅದನ್ನ ಪತ್ತೆ ಹಚ್ಚಿದ್ರೆ ಅದಕ್ಕೆ ಒಂದು ಸರಿಯಾದ ಚಿಕಿತ್ಸೆ ಸಾಧ್ಯ? ಮತ್ತೆ ಇನ್ನೊಂದೇನಂದ್ರೆ ಆ ಲೇಜಿ ಇರುವವರಿಗೆ ನೀವು ಪೈಲಟ್ ಆಗ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಿಮ್ಗೆ ಸೂಕ್ಷ್ಮ ಸೇನೆ ಸೇರ್ಲಿಕ್ಕೆ ಆಗುದಿಲ್ಲ ಅಂತದೆಲ್ಲ ಹೇಳ್ತಾರೆ. ಮತ್ತೆ ಅದಕ್ಕೆ ಒಂದು ಸರಿಯಾದ ಚಿಕಿತ್ಸೆ ಮೊದಲಿನ ಹಾಗೆ ಮಾಡ್ಲಿಕ್ಕೆ ಆಗ್ತದ, ಅಥವಾ ಒಂದು ಕಣ್ಣು ಅದು ಸುಧಾರಣೆ ಆಗುದಿಲ್ವಾ, ಅದು ಹೇಗೆ? ಓಕೆ, ಲೇಸಿ ಐ ತಾವು ಕೇಳಿದ ಪ್ರಶ್ನೆ. ಈಗ ಲಾಸ್ಟ್ದು ನಿಮ್ಮ ಪ್ರಶ್ನೆ ನಾನು ಫಸ್ಟಿಗೆ ಆನ್ಸರ್ ಮಾಡ್ತೇನೆ. ಎಷ್ಟು ಬೇಗ ಲೇಸಿ ಐ ನಾವು ಡಯಾಗ್ನೋಸಿಸ್ ಮಾಡ್ತೀವಿ, ಕಟ್ ಮಾಡಿ, ಎಷ್ಟು ಬೇಗ ತಾವು ಲೇಸಿ ಐನ ಡಯಾಗ್ನೋಸ್ ಅಂದರೆ ಕಂಡು ಹಿಡಿತೀರಿ ಅಷ್ಟು ಒಳ್ಳೆಯದು. ಡಯಾಗ್ನೋಸಿಸ್ ಹೇಗೆ ಮಾಡಬೇಕು, ಏನು ಲೇಸಿ ಐ ಅಂದರೆ ಏನು?
ಒಂದು ಕಣ್ಣಿನಲ್ಲಿ ಇರುವಂಥದ್ದು ಪವರ್ ಅಂದರೆ ನಮ್ಗೆ ಏನಂತ ಹೇಳಿದರೆ ಎರಡೂ ಕಣ್ಣಿನಲ್ಲೂ ಝೀರೋ ಪವರ್ ಇರಬೇಕು. ಏನಾಗ್ತದೆ, ಒಂದು ಕಣ್ಣಿನಲ್ಲಿ ನಮಗೆ ಮೈನಸ್ ಅಥವಾ ಪ್ಲಸ್ ಪವರ್ ಜಾಸ್ತಿ ಆಗ್ತಾ ಹೋಗ್ತದೆ ಹುಟ್ಟಿದ ಮಗು ಅಥವಾ ಸ್ವಲ್ಪ ಮಗು ದೊಡ್ಡದಿರುವಾಗ. ಅದನ್ನು ಡಯಾಗ್ನೋಸ್ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಡಯಾಗ್ನೋಸ್ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ. ಮನೆಯಲ್ಲಂತೂ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು. ಸ್ಕೂಲಿಗೆ ಹೋದಾಗ ಸ್ಕೂಲ್ನಲ್ಲಿ ಅಥವಾ ಕ್ಲಾಸಿನಲ್ಲಿ ಅಂದರೆ ಈ ಕಿಂಡರ್ ಗಾರ್ಡನ್ನಲ್ಲಿ ಪ್ರತಿ ಅಂದರೆ ರೆಗ್ಯುಲರ್ಲಿ ಕಣ್ಣಿನ ಒಂದು ಪರೀಕ್ಷೆ ಮಾಡುವಂಥದ್ದು ಸಿಸ್ಟಮು ಇದ್ದರೆ ಒಳ್ಳೆಯದು. ಆವಾಗ ಏನಾಗ್ತದೆ, ಯಾವ್ಯಾವ ಮಕ್ಕಳಿಗೆ ಯಾವ ಕಣ್ಣಿನಲ್ಲಿ ಏನು ಪ್ರಾಬ್ಲಮ್ ಉಂಟು ಗೊತ್ತಾಗ್ತದೆ. ಲೇಜಿ ಅಂದರೆ ಒಂದು ಕಣ್ಣಿನಲ್ಲಿ ಪವರ್ ಜಾಸ್ತಿ ಇರ್ತದೆ, ಒಂದು ಕಣ್ಣಿನಲ್ಲಿ ನಾರ್ಮಲ್ ಅಥವಾ ಕಡಿಮೆ ಇರ್ತದೆ. ಈ ಜಾಸ್ತಿ ಇರುವಂಥದ್ದು ಪವರ್ಗೆ ನಾವು ಇಮ್ಮಿಡಿಯೇಟ್ಲಿ ಕನ್ನಡಕ ಕೊಡಬೇಕಾಗ್ತದೆ. ನಾವು ಕನ್ನಡಕ ಆ ಕಣ್ಣಿಗೆ ಕೊಡದೆ ಹಾಗೆ ಬಿಟ್ಟರೆ ಆ ಕಣ್ಣು ಲೇಜಿ ಆಗ್ತಾ ಹೋಗ್ತದೆ. ಸಿಂಪಲ್ ಆಗಿ ನಾನು ಹೇಳ್ತೇನೆ, ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮರು ಇರ್ತಾರೆ, ಹೀಗೆ ಎರಡು ಕಣ್ಣು. ಒಬ್ಬ ಕೆಲಸ ಮಾಡ್ತಾ ಇರ್ತಾನೆ, ಇನ್ನೊಬ್ಬ ಮನೆಯಲ್ಲೇ ಕೂತಿರ್ತಾನೆ. ಹಿ ಈಸ್ ಕಾಲ್ಡ್ ಆಸ್ ಎ ಲೇಜಿ ಬಾಯ್. ಸೇಮ್ ಕಣ್ಣಿಗೂ ಕೂಡ ಲೇಜಿ ಐ ಅಂದರೆ ಲೇಜಿ ಬಾಯ್. ಅವನಿಗೆ ಆಮೇಲೆ 10 ವರ್ಷ ನಂತರ ಅವನಿಗೆ ಕೆಲಸ ಮಾಡಿ ಅಂದರೆ ಅವನಿಗೆ ಯಾವ ಕೆಲಸ ಏನಂತೇಳಿ ಗೊತ್ತಿಲ್ಲ. ವಿಲ್ ಬಿ ಕನ್ಫ್ಯೂಸ್ಡ್. ಸೇಮ್ ಕಣ್ಣಿನಲ್ಲೂ ಕೂಡ ಒಂದು ಕಣ್ಣು ಕೆಲಸ ಮಾಡ್ತಾ ಇರ್ತದೆ, ಇನ್ನೊಂದು ಕಣ್ಣು ಕೆಲಸ ಮಾಡ್ತಾ ಇರೋದಿಲ್ಲ ನಂಬರ್ಗೋಸ್ಕರ. ಆವಾಗ ಏನಾಗ್ತದೆ, ಲೇಟ್ ಆದಷ್ಟು ಈ ಕಣ್ಣಿಗೆ ಕೆಲಸ ಏನು ಮಾಡಬೇಕಂತೇಳಿ ಗೊತ್ತಾಗೋದಿಲ್ಲ, ಬ್ರೇನು ಕೂಡ ಅದನ್ನು ಫೋಕಸ್ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಅದನ್ನು ಡಯಾಗ್ನೋಸಸ್ ಮಾಡಿ, ಇದು ಲೇಜಿ ಬಾಯ್ ಉಂಟು, ಅದಕ್ಕೆ ಕೆಲಸ ಕೊಡಬೇಕು, ಅದಕ್ಕೆ ಸ್ಕೂಲಿಗೆ ಕಳಿಸ್ಬೇಕು, ಅದಕ್ಕೆ ಏನಂತೇಳಿ ಕಲಿಸ್ಬೇಕು ಅಂತೇಳಿ ಹೇಳಿ ಹಾಗೆ ನಾವು ಕನ್ನಡಕ್ಕೆ ಕೊಡ್ತೇವೆ. ಸೊ ಹಾಗೆ ಅದನ್ನು ಕನ್ನಡಕ್ಕೆ ಕೊಟ್ಟಾಗ ಏನಾಗ್ತದೆ, ಈ ಕಣ್ಣಿಗೆ ಆ ಕಣ್ಣಿಗೆ ಸರಿಯಾಗಿ ಹೋಗ್ತದೆ. ನೀವು ಇನ್ನೊಂದು ಪ್ರಶ್ನೆ ಕೇಳಿದರೆ, ಈ ಮಿಲ್ಟ್ರಿಯಲ್ಲಾಗಲಿ ಏರ್ಪೋರ್ಟ್ ಅಂದರೆ ಪೈಲಟ್ ಆಗ್ಲಿಕ್ಕೆ ಆಗ್ತದೆ, ಡ್ರೈವರ್ ಆಗ್ಲಿಕ್ಕೆ ಆಗ್ತದೆ? 100% ಆಗ್ತದೆ. ನಾನು ಎಕ್ಸಾಂಪಲ್ ನಾನು ಯಾರು ಅಂತ ಹೇಳೋದಿಲ್ಲ, ನಮ್ಮದೇ ಇದೆ ಮಂಗಳೂರಿನಲ್ಲಿ ಒಬ್ರದ್ದು ಪ್ರತಿಷ್ಠಿತ ಇವ್ರದ್ದು ಈಗ ಲೇಜಿ ಆಗಿ ಇವತ್ತು ಪರ್ಫೆಕ್ಟಾಗಿ ಇವತ್ತು ಹೀ ಈಸ್ ಅ ಪೈಲಟ್. ಹೌದು. ಸೊ ಯಾವುದೇ ಕಾರಣಕ್ಕೂ ಧೈರ್ಯ ಬಿಡಬಾರ್ದು. ಲೇಜಿ ಐ ಈಸ್ ನಾಟ್, ಇದು ಶಾಪ ಅಲ್ಲ, ಆದರೆ ಇಟ್ಸ್ ಎ ಕಂಡೀಷನ್. ನಾವು ಎಷ್ಟು ಬೇಗ ಅದನ್ನು ಡಯಾಗ್ನೋಸಸ್ ಮಾಡ್ತೇವೆ, ಎಷ್ಟು ಬೇಗ ಅದನ್ನು ಕಂಡುಹಿಡಿತೇವೆ ಅಷ್ಟು ಒಳ್ಳೆಯದು. ಅದು ನಾವು ಅದಕ್ಕೆ ಶಾಲೆಯಲ್ಲೇ ಈ ರೋಟ್ರಿ ಅವರು, ಲಯನ್ಸ್ನವರಾಗಲಿ, ಈ ಸೋಷಲ್ ನಿಮ್ಮ ತುಂಬ ಜನ ಇವರು ಸ್ಕೂಲ್ನಲ್ಲಿಂದನೇ ಅವರು ಕಾಲೇಜವರಿಗೆ, ನಮಗೆ ಮೆಡಿಕಲ್ ಕಾಲೇಜವರಿಗೆ, ನಮ್ಮ ಕಣ್ಣಿನ ಡಾಕ್ಟ್ರಿಗೆ ಕರ್ಕೊಂಡೋಗಿ ಅವರಿಗೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸೋದಾಗಲಿ, ಅದು ಮಾಡಿಸ್ತಾ ಇರ್ತಾರೆ. ಅದು ಒಳ್ಳೆಯದು. ಆ್ಯಕ್ಚುಲಿ ಡಯಾಗ್ನೋಸಿಸ್ ಎಷ್ಟು ಬೇಗ ಆಗ್ತದೆ ಅಷ್ಟು ಒಳ್ಳೆಯದು. ಸೊ ಡಾಕ್ಟರ್, ನಮ್ಮ ಕಣ್ಣಿನ ರಚನೆ ಬಗ್ಗೆ ಹೇಳ್ತಾ ಇದ್ರೆ ಅದನ್ನು ಮುಂದುವರಿಸೋಣ, ಒಂದು ವಿರಾಮ ತಗೊಂಬರೋಣ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕಣ್ಣು ಅನ್ನುವಂಥದ್ದು ಎಷ್ಟು ಸೂಕ್ಷ್ಮವೋ ಅದ್ರ ಬಗ್ಗೆ ವಿಚಾರಗಳು ಕೂಡ ಅಷ್ಟೇ ಇದೆ, ಅದು ಕೂಡ ಸತ್ಯ. ಅದನ್ನು ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಟೇಕ್ ಅ ಬ್ರೇಕ್.
ವಿರಾಮದ ಬಳಿಕ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿಯ ನಮಸ್ತೆ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೀರ್ತಿ. ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಡಾಕ್ಟರ್, ಕಣ್ಣಿನ ರಚನೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಎಸ್, ನಾನು ಹೇಳಿದಾಗೆ ನಿಮಗೆ ಇದು ವಾಚ್, ನಿಮ್ಮದು ರಿಸ್ಟ್ ವಾಚ್ ಇದ್ದಾಗೆ ಅಥವಾ ನಿಮ್ಮದು ಕ್ಯಾಮ್ರಾ ಇದ್ದಾಗೆ. ಸೊ ಅದಕ್ಕೆ ಫ್ರಂಟ್ ಒಂದು ಏರಿಯಾ ಇರ್ತದೆ, ಮಧ್ಯ ಮತ್ತು ಲಾಸ್ಟಿಗೆ ಇರುವಂಥದ್ದು ರೆಟಿನಾ ಅಂತ ಹೇಳ್ತೇವೆ, ಮಧ್ಯೆ ಇರುವಂಥದ್ದು ಲೆನ್ಸ್ ಅಂತ ಹೇಳ್ತೇವೆ, ಮತ್ತು ಎದುರಿಗಿರುವಂಥದ್ದು ಕಾರ್ನಿಯಾ ಅಂತ ಹೇಳ್ತೇವೆ. ಕಾರ್ನಿಯಾ ಅಂತ ಹೇಳಿದರೆ ಅದು ನಾವೇನು ಡೈರೆಕ್ಟಾಗಿ ನೋಡ್ತೇವೆ ಅಲ್ಲಿ ಫಿಲ್ಟ್ರ್ ಆಗ್ತದೆ. ಅಲ್ಲಿ ಫಿಲ್ಟ್ರಾಗಿ ಸುಮಾರು 20 ಡಯಾಪ್ಟರ್ಸು ಹೀಗೆ ಫಿಲ್ಟ್ರಾಗಿ ನೆಕ್ಸ್ಟ್ ಲೆನ್ಸಿಗೆ ಬರ್ತದೆ. ಲೆನ್ಸ್ ಮತ್ತು ಅಲ್ಲಿನ ಫಿಲ್ಟ್ರಾಗಿ ನೆಕ್ಸ್ಟ್ ರೆಟಿನಾಗೆ ಹೋಗ್ತದೆ. ರೆಟಿನಾದಿಂದ ಮೇಲ್ಗಡೆ ನರ್ವಿಗೆ ಅಂದರೆ ಬ್ರೈನಿಗೆ ಹೋಗಿ ಆ ಪಿಕ್ಚರ್ ನೋಡಿ ದೆನ್ ಹಿ ವಿಲ್ ಟೆಲ್ ಓಕೆ ನಾವು ಏನು ನೋಡ್ತಾ ಇದ್ದೇವೆ ಇದು ಅದು ಅಂತೇಳಿ. ಹಾಗೆ ಕಣ್ಣಿನ ರಚನೆ ಅಂದರೆ ನಾನು ಜನರಲ್ ಪಬ್ಲಿಕ್ ಆಗಿ ನಾನು ಇಷ್ಟು ಸುಲಭವಾಗಿ ಕಣ್ಣಿನ ರಚನೆ ಹೇಳ್ಕೊಡ್ತಿದ್ರೆ ಡಾಕ್ಟ್ರೆ, 10th ಅಲ್ಲಿ ನಮಗೆ ಕಷ್ಟನೇ ಆಗ್ತಾ ಇರಲಿಲ್ಲ ಕಣ್ಣಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಎಸ್, ಸೊ ಈಗ ವಯಸ್ಸಾದವರು ಯೂಶುವಲ್ ಆಗಿ ಹೇಳುವಂಥ ಮಾತಿದು, ಕಣ್ಣು ದಾನೆ ಇದೆ ದೂರ ತೂಜು ಬೂರ, ಕಣ್ಣು ದಾನ ಒಂಥರ ಮಂಜು ಹಾಕೋಣ ಅಂತ ಹೇಳಿದರೆ ಅವರಿಗೆ ವಯಸ್ಸಾಗ್ತಾ ಕಣ್ಣು ಮಂಜಾಗುವಂಥದ್ದಿದೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ನಮಗೆ ಮಾತ್ರ ವಯಸ್ಸಾಗುವುದಲ್ವಾ, ಕಣ್ಣಿಗೂ ವಯಸ್ಸಾಗ್ತಾ ಇರುತ್ತಾ? ಕಣ್ಣಿನಲ್ಲಿ ವಯಸ್ಸು ಆದಾಗೆ ಆಗುವಂಥದ್ದು ಕಾಮನ್, ಅಂದರೆ ದೃಷ್ಟಿ ಕಮ್ಮಿ ಆಗುವಂಥದ್ದು ಕಾಮನ್ ಅಂತ ಹೇಳಿದರೆ ಕ್ಯಾಟ್ರಾಕ್ಟ್ ಅಂತ ಹೇಳ್ತೇವೆ. ಅಂದರೆ ನಿಮಗೆ ಮೋತಿಬಿನ್ನು ಅಂತ ಹೇಳ್ತಾರೆ ಅಥವಾ ಪೊರೆ ಅಂತ ಹೇಳ್ತೇವೆ. ಸೊ ಈ ಪೊರೆ ಅಥವಾ ಮೋತಿಬಿಂದು ಅಂತೇಳಿ ಏನಂದರೆ ಕಣ್ಣಿನ ಒಳಗಡೆ ಇರುವಂಥ ಲೆನ್ಸ್ ಬಿಳಿ ಆಗ್ತದೆ. ಹೇಗೆ ನಮ್ಮ ತಲೆ ಕೂದಲು ಬಿಳಿ ಆಗ್ತದೆ ಅಥವಾ ಸ್ಕಿನ್ ಹೇಗೆ ನಮಗೆ ಇದಾಗ್ತದೆ, ಹಾಗೆ ತಲೆ ಕೂದಲು ಬಿಳಿ ಆಗುವಂಥದ್ದೇ ಕಣ್ಣಿನ ಒಳಗಡೆ ಇರುವಂಥ ಲೆನ್ಸ್ ಕೂಡ ಬಿಳಿ ಆಗ್ತದೆ. ಆ ಲೆನ್ಸನ್ನು ತೆಗೆದು ನಾವು ಆರ್ಟಿಫಿಷಿಯಲ್ ಲೆನ್ಸನ್ನು ಹಾಕ್ತೇವೆ. ಸೊ ಅದಕ್ಕೆ ಕ್ಯಾಟ್ರಾಕ್ಟ್ ಆಪ್ರೇಷನ್ ವಿತ್ ಇಂಟ್ರಾಕ್ಯುಲರ್ ಲೆನ್ಸ್ ಅಂತ ಹೇಳ್ತೇವೆ. ಅಂದರೆ ಈ ಕ್ಯಾಟ್ರಾಕ್ಟ್ ಲೆನ್ಸನ್ನು ತೆಗಿತೇವೆ, ಲೆನ್ಸನ್ನು ಬಿಳಿಯಾಗಿದ್ದು ಅದೇ ಜಾಗದಲ್ಲಿ ನಾವು ಕ್ರಿಸ್ಟಲ್ ಕ್ಲಿಯರ್ ಅಂದರೆ ಕ್ಲಿಯರ್ ಇರುವಂಥದ್ದು ಒಂದು ಲೆನ್ಸನ್ನು ಹಾಕ್ತೇವೆ. ಅದಕ್ಕೆ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮತ್ತು ಲೆನ್ಸ್ ಅಳವಡಿಸಿಕೆ ಅಂತ ಹೇಳ್ತೇವೆ. ಅದು ಕಾಮನ್ ಆಗಿ ಆಗುವಂಥದ್ದು. ಎರಡನೇದು, ಶುಗರ್ ಇದ್ದವರಿಗೆ ಏಜ್ ಆದ ಹಾಗೆ ಕಣ್ಣಿನ ಒಳಗಡೆ ರಕ್ತಸ್ರಾವ ಆಗ್ತದೆ. ಇದು ಮೂರನೇದು ಗ್ಲಾಕೋಮಾ ಅಂತ ಬರ್ತದೆ, ಅಂದರೆ ಕಣ್ಣಿನ ಒಳಗಡೆ ಒತ್ತಡ ಜಾಸ್ತಿ ಆಗ್ತದೆ. ಇದು ಮೋರ್ ಡೇಂಜರಸ್. ಈ ಎರಡು ನಾವು ಏನು ಹೇಳಿದ್ದೇವೆ, ಕ್ಯಾಟ್ರಾಕ್ಟ್ ಅಂತ ಹೇಳ್ತೇವೆ ಮತ್ತು ಡಯಾಬಿಟಿಸ್ ಅಂತ ಹೇಳ್ತೇವೆ, ಡಯಾಬಿಟಿಸ್ ರೆಟಿನೋಪತಿ ಅಂತ ಹೇಳ್ತೇವೆ, ಅದು ಡೇಂಜರೇ. ಆದರೆ ಕ್ಯಾಟ್ರಾಕ್ಟ್ನಷ್ಟು ಡೇಂಜರು, ಇದು ಗ್ಲಾಕೋಮಾದಷ್ಟು ಡೇಂಜರು ಯಾವುದು ಇಲ್ಲ. ಅದು ಹೇಗಂತ ಹೇಳಿದರೆ, ಕಣ್ಣಿನ ದೃಷ್ಟಿ ಕಮ್ಮಿ ಆದ ಹಾಗೆ ಅಥವಾ ಪ್ರಾಯ ಆದ ಹಾಗೆ ಏನು ಮಾಡ್ತಾರೆ, ಕಣ್ಣಿನ ಪರೀಕ್ಷೆಗೆ ಹೋಗ್ತಾರೆ. ಕಣ್ಣಿನ ಪರೀಕ್ಷೆಗೆ ಕಣ್ಣಿನ ವೈದ್ಯರ ಹತ್ರ ಹೋದರೆ ಒಳ್ಳೆಯದು. ಬಟ್ ಇವತ್ತಿನ ನಾಳೆ ಫ್ಯಾಷನ್ ಏನಾಗಿದೆ ಅಂತೇಳಿ ಹೇಳಿದರೆ, ಈ ಎಲ್ಲ ಆನ್ಲೈನ್ ಕಣ್ಣಿನ ಪರೀಕ್ಷೆ ಅಥವಾ ಕಂಪ್ಯೂಟರ್ ಕಣ್ಣಿನ ಪರೀಕ್ಷೆ ಅಂತೇಳಿ ಹೋಗಿ ಅಲ್ಲಿ ಕಣ್ಣಿನ ಒಳಗಡೆ ಒತ್ತಡ ನೋಡೋದಿಲ್ಲ. ಈ ಹೇಗಂತೇಳಿ ಹೇಳಿದರೆ, ಮನುಷ್ಯ ಹೋದಾಗ BP ಹೇಗೆ ನೋಡ್ತಾರೆ ಡಾಕ್ಟ್ರು, ಹಾಗೆ ಅಲ್ಲಿ ಕಣ್ಣಿನ ಒಳಗಡೆ ಇದು ಒತ್ತಡ ನೋಡೋದಿಲ್ಲ. ಆವಾಗ ಏನಾಗ್ತದೆ, ಕಣ್ಣಿನ ಒಳಗಡೆ ಒತ್ತಡ ಜಾಸ್ತಿ ಆಗಿ ಗ್ಲಾಕೋಮಾ ಅಂತ ಹೇಳ್ತೇವೆ. ಆ ಜಾಸ್ತಿ ಆಗುವಂಥದ್ದು ಕಣ್ಣಿನ ಒಳಗಡೆ ನರದಲ್ಲಿ ಡ್ಯಾಮೇಜ್ ಆಗ್ತದೆ. ನರಕ್ಕೆ ಡ್ಯಾಮೇಜ್ ಆಗಿದ್ದು ಇಟ್ಸ್ ಇರ್ರಿವರ್ಸಿಬಲ್, ಅಂದರೆ ವಾಪಸ್ ದೃಷ್ಟಿ ಬರುವಂಥದ್ದಲ್ಲ. ಅದರಷ್ಟು ಡೇಂಜರ್ ಮತ್ತು ಯಾವುದಲ್ಲ. ನಮ್ಮ ಕಣ್ಣಿನ ಎದುರಿಗೆ ನಮ್ಮ ತುಂಬ ಸ್ನೇಹಿತರು, ಅವರು ಯಾವುದೇ ತಪ್ಪಿಲ್ಲದೆ ಕಣ್ಣಿನ ದೃಷ್ಟಿ ಕಳ್ಕೊಂಡು ಕೂತಿದ್ದಾರೆ. ಇವತ್ತು ನನ್ನದೇ ಸ್ನೇಹಿತರು ನೋಡಿದರೆ ತುಂಬ ಬೇಜಾರಾಗ್ತದೆ. ಪ್ರತಿಷ್ಠಿತ ವ್ಯಕ್ತಿಗಳು ಇವರೆಲ್ಲ, ಕಣ್ಣಿನ ದೃಷ್ಟಿ ಇಲ್ಲ. ತಪ್ಪು ಏನು ಮಾಡಿದ್ದು, ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗಲಿಲ್ಲ, ಹೋಗೋದು ಕಣ್ಣಿನ ಆಪ್ಟಿಕಲ್ ಶಾಪಿಗೆ ಅಥವಾ ಯಾವುದು ಕಂಪ್ಯೂಟರ್ ಅದು ಇದು ಅಂತೇಳಿ ಹೋಗೋದು, ಟೆಸ್ಟ್ ಮಾಡಿಸೋದು, ಕನ್ನಡಕ ಚೇಂಜ್ ಮಾಡೋದು, ಬರೋದು. ಕಣ್ಣಿನ ಒಳಗಡೆ ಏನು ತೊಂದರೆ ಉಂಟು ಅದು ಕಂಟಿನ್ಯೂ ಆಗ್ತಾ ಉಂಟು ಒಳಗಡೆ, ಕ್ಯಾನ್ಸರ್ ಥರ. ಹಾಗಾಗಿ
ನನ್ನ ಸಜೆಷನ್ ಏನಂತ ಹೇಳಿದರೆ, ಪ್ರಾಯ ಆದಮೇಲೆ ದೃಷ್ಟಿ ಕಮ್ಮಿ ಆಗುವಂಥದ್ದು ಇಟ್ಸ್ ನಾಟ್ ಅನ್ಕಾಮನ್. ಅಂದರೆ ಆಗ್ತದೆ, ಪ್ರತಿಯೊಬ್ಬರಿಗೆ ಆಗ್ತದೆ. ಬೇರೆ 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 ರೀಸನ್, ಯಾವ ರೀಸನ್ ಅಂತೇಳಿ ಒಂದು ಫೈಂಡ್ ಔಟ್ ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ನಿಯಮಿತವಾಗಿ ಕಣ್ಣಿನ ವೈದ್ಯರ ಹತ್ರ ಟೆಸ್ಟ್ ಮಾಡಿಸ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಡಾಕ್ಟರ್, ತುಂಬ ಒಳ್ಳೆಯ ವಿಚಾರ ಇವತ್ತು ನೀವು ಹೇಳಿದ್ರಿ. ನಾವು ಜನರು ಎಲ್ಲಿ ಮೋಸ ಹೋಗ್ತೇವೆ ಅನ್ನುವಂಥದ್ದು. ಅದ್ರ ಜೊತೆಗೆ ಈಗ ಕಣ್ಣು ಅಂತ ಹೇಳುವಂಥದ್ದು ಏನೋ ಒಂದು ಸಮಸ್ಯೆ ಆಗುತ್ತೆ, ಅಥವಾ ದೃಷ್ಟಿ ಕಳ್ಕೊಳ್ಳುವಂಥದ್ದು, ಅಥವಾ ಇನ್ನೇನೋ ಸಮಸ್ಯೆ ಆಗುತ್ತೆ. ಆದರೆ ಈಗ ಸಣ್ಣ ಮಕ್ಕಳಲ್ಲಿ ಇಂತಹ ಸಮಸ್ಯೆಗಳು ಜಾಸ್ತಿ ಕಾಣಿಸ್ತದೆ. ಯಾಕಂತ ಹೇಳಿದ್ರೆ ಈಗ ಮುಂಚೆ ಅಜ್ಜಿಯರಲ್ಲಿ ನಾವು ಸ್ಪೆಕ್ಸ್ ಏನೋ ನೋಡ್ಕೊತಿದ್ವಿ. ಆದರೆ ಈಗ ಸಣ್ಣ ಮಕ್ಕಳು, LKG ಮಕ್ಕಳು ಅಥವಾ ಪ್ರೈಮರಿ ಓದೋ ಮಕ್ಕಳು, ಅವರು ಸ್ಪೆಕ್ಸ್ ಹಾಕುವಂಥದ್ದು, ಗಾಗಲ್ಸ್ ಹಾಕುವಂಥದ್ದು, ಕಣ್ಣಿನ ಸಮಸ್ಯೆ ಅಷ್ಟು ಬೇಗ ಅವರಿಗೆ ಕಾಡುತ್ತೆ. ಇದು ಯಾವ ಕಾರಣದಿಂದಾಗಿ? ಇದು ಇವತ್ತಿನ ಪ್ರಶ್ನೆ ಅಂತೇಳಿ ನಾನು ಹೇಳೋದಿಲ್ಲ, ಅಂದರೆ ಇವತ್ತಿನ ಪ್ರಾಬ್ಲಮ್ ಅಂತೇಳಿ ನಾನು ಹೇಳೋದಿಲ್ಲ. ಯಾಕೆ ಅಂತೇಳಿ ಹೇಳಿದರೆ, ಮೊದಲೇ ಕೂಡ ಇತ್ತು. ಆವಾಗ ಏನಾಗ್ತಿತ್ತು, ಆವಾಗ ಟೆಸ್ಟ್ ಜಾಸ್ತಿ ಇರಲಿಲ್ಲ. ಓಕೆ. ಆವಾಗ ಏನಾಗ್ತಾ ಇತ್ತು ಅಂತೇಳಿ ಹೇಳಿದರೆ, ಆ ಕಣ್ಣಿನ ದೋಷ ಇಟ್ಕೊಂಡೇ ಅವ್ರು ಸ್ಕೂಲಿಗೆ ಹೋಗ್ತಾಯಿದ್ರು, ಮುಂದ್ಗಡೆ ಹೋಗ್ತಾಯಿದ್ರು. ದೇ ಯೂಸ್ ಟು ಕಾಂಪ್ರಮೈಸ್ ದೇರ್ ಲೈಫ್ ವಿತ್, ಅಂದರೆ ಅವರು ಅದೇ ಕಮ್ಮಿ ದೃಷ್ಟಿಯಿಂದನೇ ಅವರು ಲೈಫನ್ನ ಹಾಗೆ ಲೀಡ್ ಮಾಡ್ಕೊಂಡು ಹೋಗ್ತಾಯಿದ್ರು. ಮತ್ತು ಆವಾಗ ಅಷ್ಟು ಕಂಪ್ಯೂಟರ್ ಆಗಲಿ, ಆ ಟೆಕ್ನಾಲಜಿ ಆಗಲಿ ಇರದೇ ಇರೋಗೋಸ್ಕರ ಅವರು ಆಫೀಸ್ ಕೆಲಸಕ್ಕೆ ಮತ್ತು ಬರವಣಿಗೆ ಅಲ್ಲೆಲ್ಲೇ ಸೆಟ್ಲ್ ಆಗ್ತಾಯಿತ್ತು. ಇವತ್ತಿನ ಈ ಲೈಫ್ ಪೇಸ್ನಲ್ಲಿ ಬೇರೆ ಬೇರೆ, ಅಂದರೆ ನಿಮ್ಮ ಏರ್ ಸ್ಪೇಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ನಿಮ್ಮದು ಕಂಪ್ಯೂಟರ್ಸ್ ಆಗಲಿ, ಅಂದರೆ ಬೇರೆ ಬೇರೆ ಥರ ಬಂದಿರೋಗೋಸ್ಕರ ಆವಾಗ ನಮ್ಗೆ ಗೊತ್ತಾಗ್ತಾ ಉಂಟು ಅವರಿಗೆ ಅಷ್ಟು ದೃಷ್ಟಿ ಇಲ್ಲ ಅಂತೇಳಿ. ಎಸ್, ಮೊದಲಿನಕ್ಕಿಂತ ಮಕ್ಕಳಿಗೆ ದೃಷ್ಟಿದೋಷ ಜಾಸ್ತಿ ಆಗ್ತಾ ಉಂಟು, ಒಪ್ಪುತ್ತೇನೆ ನಾನು. ಯಾಕೆ ಅಂತೇಳಿ ಹೇಳಿದ್ರೆ, ನಮ್ಮ ಫುಡ್ ಹ್ಯಾಬಿಟ್ ಇರ್ಬೋದು, ಅಥವಾ ತಾಯಿ ತಗೊಳ್ಳುವಂಥದ್ದು ಒಂದು ಫುಡ್ಡು ಮಗು ಹುಟ್ಟುವಾಗ. ಯಾಕಂದರೆ ಅದು ಬೇಸಿಕ್ ಹೇಗಂತೇಳಿ ಹೇಳಿದರೆ, ನಾವು ಒಂದು ಸೀಡ್ ಹಾಕಿದಾಗ, ಒಂದು ಪ್ಲ್ಯಾಂಟೇಷನ್ ನಾವು ಸೀಡ್ ಹಾಕಿದಾಗ, ನಾವು ಅದಕ್ಕೆ ಗೊಬ್ಬರ ಹಾಕಿ, ನೀರು ಹಾಕಿ, ಇದು ಹಾಕಿ ನಾವು ಮಾಡಿದಾಗೆ ಒಳ್ಳೆ ಒಂದು ಪ್ಲ್ಯಾಂಟ್ ಬರ್ತದೆ. ನಾವು ನೀರು ಹಾಕದೆ ಒಳ್ಳೆ ಪ್ಲ್ಯಾಂಟ್ ಬರಬೇಕು ಅಂತೇಳಿ ಹೇಳಿದರೆ, ಎಕ್ಸ್ಪೆಕ್ಟೇಷನ್ ಮಾಡಿದರೆ ಆಗೋದಿಲ್ಲ. ಸೊ ಹಾಗಾಗಿ ತಾಯಿ ಹೊಟ್ಟೆಯಲ್ಲಿ ಮಗು ಇರುವಾಗಲೇ ತಾಯಿ ಒಳ್ಳೆ ಫುಡ್ ತೊಗೊಂಡ್ರೆ ಮಾತ್ರ, ಅಂದರೆ ಒಳ್ಳೆ ಫುಡ್ ಅಂತ ಹೇಳಿದರೆ, ಡಾಕ್ಟ್ರು ಅಂದರೆ ನಿಮ್ಮ ವೈದ್ಯರ ಪ್ರಕಾರ ಒಬ್ಬೊಬ್ರಿಗೆ ಒಂದೊಂದು ಫುಡ್ ಇದಿರ್ತದೆ, ಅಥವಾ ವಿಟಮಿನ್ಸ್ ಇರ್ತದೆ. ಅದು ತಗೊಂಡಾಗ ಮಾತ್ರ ಆ ಮಗುವಿನ ಬೆಳವಣಿಗೆ ಮತ್ತು ಕಣ್ಣಿನ ಬೆಳವಣಿಗೆ, ಪ್ರತಿಯೊಂದು ಹಾರ್ಟ್ ಆಗಲಿ, ಕಣ್ಣಾಗಲಿ, ಪ್ರತಿಯೊಂದು ಅದು ಕರೆಕ್ಟ್ ಇರ್ತದೆ. ಒಂದು. ಎರಡನೇದು, ಮಗು ಹುಟ್ಟಿದ ಮೇಲೆ ಮುಂದೆ ಅದರದ್ದು ಏನಾದರೂ ದೋಷ ಉಂಟಾ ಅದೆಲ್ಲ ನೋಡ್ಕೊಳ್ಳುವಂಥದ್ದು ಈ ಪೇರೆಂಟ್ಸ್ದು ಎಷ್ಟು ಅಂದರೆ ಡಾಕ್ಟರ್ದು ಎಷ್ಟು ರೆಸ್ಪಾನ್ಸಿಬಿಲಿಟಿ ಉಂಟು, ಪೇರೆಂಟ್ಸ್ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಮುಂದೆ ಹೋಗ್ತಾ ನೀವು LKG ಹಾಕ್ತೀರಿ, ಅಲ್ಲಿ ಸ್ಕೂಲಲ್ಲಿ ನಿಮ್ಮ ಕಣ್ಣಿನ ದೃಷ್ಟಿ ಪರೀಕ್ಷೆ ಆಗಲಿ, ಅಥವಾ ಜನರಲ್ ಪರೀಕ್ಷೆ ಆಗಲಿ, ಅದು ಆಗ್ತಾ ಹೋಗಬೇಕು. ಮತ್ತು ಅಲ್ಲಿ ಏನಾಗ್ತದೆ, ಮಗು ಒಳ್ತದ ಅಂದ್ಕೊಳ್ಳೆ ಕೈಯಲ್ಲಿ ಮೊಬೈಲ್ ಕೊಟ್ಬಿಡೋದು. ಸೊ ಮೊಬೈಲ್ ಹಿಡ್ಕೊಂಡು ಮಗು ಯಾವಾಗ ಇದು 6 ತಿಂಗಳು, 8 ತಿಂಗಳು, 1 ವರ್ಷಕ್ಕೆ ಮೊಬೈಲ್ ಬಂದುಬಿಡುತ್ತೆ. ಅದರಲ್ಲಿ ಇರುವಂಥದ್ದು ಒಂದು ವಿಕಿರಣ, ಅದು ಕಣ್ಣಿನ ಮೊಬೈಲಲ್ಲಿ, ಅದು ಒಳ್ಳೆಯದು ಅಲ್ಲವೇ ಅಲ್ಲ. ಅದು ಎಕ್ಸ್ಪೋಸ್ ಆಗಲೇಬಾರ್ದು ಮಗು. ಸೊ ಎಕ್ಸ್ಪೋಸ್ ಆಗಿ ಅದರಲ್ಲಿ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗ್ತದೆ. ಸೊ ಮೊದಲೇ ಇರಲಿಲ್ಲ ಅಂತೇಳಿ ಅಲ್ಲ ಪ್ರಾಬ್ಲಮ್ಮು, ಈಗ ಜಾಸ್ತಿ ಡೆಫಿನೆಟ್ಲಿ ಆಗಿದೆ. ಡೆಫಿನೆಟ್ಲಿ ಬಿಕಾಸ್ ಆಫ್ ದ ಮೊಬೈಲ್ ಆ್ಯಂಡ್ ನಮ್ಮ ಫುಡ್ ಇದು ಹ್ಯಾಬಿಟಿಂದ. ಎಸ್. ಸೊ ಡಾಕ್ಟರ್, ಈಗ ಕಣ್ಣಿನ ಸಮಸ್ಯೆ ಅಂತ ಏನಾದರೂ ಬಂದಾಗ, ಈಗ ಯೂಶಲಿ ಆಯಿತು ಸ್ಪೆಕ್ಸ್ ಹಾಕ್ಕೊಳ್ತೇವೆ, ಬಟ್ ಒಂದು ಭರವಸೆ ಅಂತ ಇರುತ್ತಾ, ಮುಂದೆ ಕಣ್ಣು ಸರಿಯಾಗುತ್ತೆ, ಮುಂಚಿನ ಹಾಗೆ ಇರುತ್ತೆ ಅನ್ನೋಂಥ ಭರವಸೆ ಇರುತ್ತೆ ಅಂತ ಹೇಳಿದ್ರೆ ಸ್ಪೆಕ್ಸ್ ತೆಗೆದಿಟ್ಟು ಅವರು ಹಾಗೆಯೇ ಇರುವಂಥ ಒಂದು ಅವಕಾಶಗಳಿರುತ್ತಾ? ಎಲ್ಲರಿಗೂ ಕೂಡ ಈ ಕನ್ನಡಕ ಇದ್ದದ್ದು ಕನ್ನಡಕ ಹೋಗ್ತದೆ ಅಂತೇಳಿ ನಾವು ಗ್ಯಾರಂಟಿ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಮಯೋಪಿಕ್ ಅಂತ ಹೇಳ್ತೇವೆ, 2 ಟೈಪ್ ಉಂಟು. ಮಯೋಪಿಕ್ ಅಂತ ಹೇಳ್ತೇವೆ, ಹೈಪರ್ಮೆಟ್ರೋಪಿಕ್ ಅಂತ ಹೇಳ್ತೇವೆ. ನಾವು ಕನ್ನಡಕ ಬಂದಾಗ ಮಗುಗೆ ಕನ್ನಡಕ ಹೋಗ್ತದೋ ಇಲ್ಲೋ ಅಂತ ವಿಚಾರಕ್ಕಿಂತ ಜಾಸ್ತಿ ಕನ್ನಡಕ ಇಟ್ಟರೆ ಕಾಣ್ತಾ ಉಂಟಾ ಅಂತ
ಅಂತೇಳಿ ಅದು ಇಂಪಾರ್ಟೆಂಟ್ ಬರ್ತದೆ. ಓಕೆ. ಹೌದು. ಎಸ್, ಒಂದು ಕರೆ ಇದೆ ಡಾಕ್ಟರ್. ಆಯ್ತು. ಹಲೋ, ಹಲೋ, ನಮಸ್ತೆ. ನಮಸ್ತೆ. ಯಾರಿದು? ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಆ, ನಾನು ಬಾಂಬೆ ಡೋಮಿನಿಂದ ಕರೆ ಮಾಡ್ತಾ ಇದ್ದೇನೆ. ಓಕೆ ನನ್ನ ಹೆಸರು ನಾಗೇಶ್ ಪೈ ಅಂತ. ಓಕೆ ಸರ್, ತಮ್ಮ ಯಾವುದೇ ಪ್ರಶ್ನೆ ಡಾಕ್ಟ್ರೆ. ಇದ್ರೂ ಡಾಕ್ಟರ್ ಹತ್ರ ಕೇಳ್ಬೋದು, ಮಾತಾಡಿ. ಅಮ್ಮ ಹೇಳಿ. ಹೇಳಿ ಹಲೋ. ನಾಗೇಶ್ ಅವರೇ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಇದು ಆಫೀಸಿಯಲ್ ಲ್ಯಾಂಗ್ವೇಜ್ ನಲ್ಲಿ ಮಾತಾಡುವ. ಹೇಳಿ ಹೇಳಿ. ಅಲ್ಲ, ನೀವು ಹೇಳಿದ ಪ್ರಮಾಣ ನಾನು ಎಲ್ಲ ಅದು ಡ್ರಾಪ್ಸ್ ಎಲ್ಲ ಅಪ್ಲೈ ಮಾಡಿದೆ. ಆದರೆ ಸ್ವಲ್ಪ ಸ್ವಲ್ಪ ದಿವಸ ಗುಣ ಆಗಿದೆ. ಆಮೇಲೆ ನನಗೆ ಮತ್ತೆ ಪುನಃ ಪ್ರಾಬ್ಲಮ್ ಆದ್ರಿಂದ ನಾನು ಡಾಕ್ಟರ್ ಚೇಡಾ ಅಂತ ಅವ್ರ ಹತ್ರ ಡಿಸ್ಪೆನ್ಸರಿಗೆ ನನ್ನ ಹೆಸರು ಕೊಟ್ಟು ಅಲ್ಲಿ ನಾನು ಚೆಕಪ್ ಮಾಡಿದೆ. ಓಕೆ ಅವ್ರು 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 ಹೇಳಿದ್ರು ನಿಮ್ಮ ಕಟ್ರಾಕ್ಟ್ ಆಪರೇಷನ್ ಮಾಡಬೇಕು ಅಂತ. ಅಂದ್ರೆ ಮೋತಿ ಬಿಂದು ಅಂತ ಹೇಳ್ತಾರಲ್ಲ, ಹಾ ಹೇಳಿ. ಮೋತಿ ಬಿಂದು ಆಪರೇಷನ್ ನಿಮಗೆ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಅವರೊಂದು ನನಗೆ ಇದು ಕೊಟ್ಟಿದ್ದಾರೆ, ನಿಮ್ಮ ಯಾವ ಪ್ರಕಾರದ ಆಪರೇಷನ್ ಬೇಕು ಅಂತ. ನನಗೆ ಅರ್ಥ ಆಗ್ಲಿಲ್ಲ, ಅದಕ್ಕೆ ನಿಮ್ಮ ಹತ್ರ ಕೇಳ್ಬೇಕು. ಅದರಲ್ಲಿ ಏನಾದರೂ ಪ್ರಕಾರ ಇದೆಯಾ? ಅವರು ಒಂದು ಸ್ಟೇಜ್ ಕೊಟ್ಟಿದ್ದಾರೆ, ಅಮೌಂಟ್ ಡಿಕ್ಲೇರ್ ಮಾಡಿದ್ದಾರೆ. ಅದು ಯಾವಾಗೋಸ್ಕರ ಅಮೌಂಟ್ ಡಿಕ್ಲೇರ್ ಮಾಡಿದ್ದಾರೆ ಅಂತ ಅರ್ಥ ಆಗೋದಿಲ್ಲ. ಓಕೆ, ತಮ್ಮ ಪ್ರಶ್ನೆ ಏನು ಈಗ? ನನಗೆ ಪ್ರಶ್ನೆ ಅಂದ್ರೆ, ಅವರು ಆಪರೇಷನ್ ಮಾಡುವುದು ಕರೆಕ್ಟ್, ಆದ್ರೆ ಅವ್ರು ನಿಮ್ಗೆ ಹಣದ ಪ್ರಾಬ್ಲಮ್ ಅಂದ್ರೆ ಅವ್ರು ಹೇಳಿದ್ದಾರೆ, ಹಣದ ಡಿಕ್ಲೇರ್ ಮಾಡಿದ್ದಾರೆ 18,000 ಇಂದ ಬೇಕಾ ನಿಮಗೆ, ಅಥವಾ ಇನ್ ಬಿಲೋ 40, ಅಂದ್ರೆ 5-6 ಸ್ಟೆಪ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಯಾವ್ದು ಪ್ರಕಾರ ಬೇಕು ಅಂತ ಕೇಳಿದ್ರು. ಅದಕ್ಕೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಅದರಲ್ಲಿ ಏನಾದ್ರು ಇದೆ? ನೋಡಿ ನಾಗೇಶ್ ಅವರೇ, ಇದರಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಂಥದ್ದು ಅಗತ್ಯ ಇಲ್ಲ. ಆ ವೈದ್ಯರು ಹೇಳಿದ್ದು ನಿಜ. ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ನಮ್ಮ ಆಪರೇಷನ್ನಲ್ಲಿ ಹಾಕುವಂಥದ್ದು ಲೆನ್ಸ್ ಮತ್ತು ಮಾಡುವಂಥದ್ದು ರೀತಿ ಅಂದರೆ 2 ರೀತಿ ಉಂಟು. ಒಂದು ಮ್ಯಾನ್ಯುವಲ್ ಆಪರೇಷನ್ ಅಂತೇಳಿ ಉಂಟು, ಒಂದು ಫೇಕೋ ಮೆನ್ಸ್ಪಿಕೇಷನ್ ಉಂಟು, ಮತ್ತು ಲೆನ್ಸ್ನಲ್ಲಿ ಬೇರೆ ಬೇರೆ ರೀತಿಯಿಂದ ಉಂಟು. ಅವ್ರು ನಿಮ್ಗೆ ಯಾವ ಇದನ್ನು ಅಂತೇಳಿ ನನಗೆ ಇದು ಅರ್ಥ ಆಗ್ತಾ ಇಲ್ಲ, ಯಾವ ಇದಂತೇಳಿ. ಸೊ ಅದು ಹಣ ಆಗಲಿ ಅದರದ್ದಾಗಲಿ ನಾನು ಇದರಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ನನಗೆ ಅಷ್ಟು ಮನಸ್ಸಿಲ್ಲ. ಆದರೆ ಕಣ್ಣಿನ ಪೊರೆ ಆಪರೇಷನ್ ಮಾಡಬೇಕು ಮತ್ತು ಲೆನ್ಸ್ ಹಾಕಬೇಕು. ಮತ್ತು ಹಣದ ಪ್ರಶ್ನೆ ಎಲ್ಲ ನೀವು ಡಾಕ್ಟರ್ ಹತ್ರ. ಸರ್, ಒಂದು ನಿಮಗೆ ಸಜೆಷನ್ ಕೊಡಬಹುದು ಈ ಸಂದರ್ಭದಲ್ಲಿ. ಅವರ ಮೆಡಿಕಲ್ ಅಥವಾ ಅವರ ಕ್ಲಿನಿಕ್ ನ ಡೀಟೇಲ್ಸ್ ನಾವು ಕೊಡ್ತೇವೆ, ನೀವು ಹೋಗಿ ಅವರನ್ನ ಕನ್ಸಲ್ಟ್ ಮಾಡಿ ನೀವು ಅಲ್ಲಲ್ಲಿ ಮಾತಾಡ್ಕೊಂಡ್ರೆ ಬೆಟರ್. ಎಸ್, ಕರೆ ಕಟ್ ಆಗಿದೆ. ಎಸ್ ಡಾಕ್ಟರ್, ಅವರಿಗೆ ಪ್ರಶ್ನೆ ಮೂಡಿದ ಹೀಗೆ, ಅದ್ರ ಕ್ವಾಲಿಟಿ ಅಥವಾ ಹಾಗೇನಾದ್ರೂ ಡಿಫ್ರೆನ್ಸ್ ಇದೆಯಾ ಅನ್ನುವಂಥ. ನೋಡಿ, ನಿಮ್ಮ ಬ್ರ್ಯಾಂಡ್ ಬೇರೆ, ನನ್ನ ಬ್ರ್ಯಾಂಡ್ ಬೇರೆ. ನಾನು ಈ ಶರ್ಟ್ ಹಾಕ್ತೀನಿ, ನೀವು ಆ ಶರ್ಟ್ ಹಾಕ್ತೀರಿ. ಸೊ ನಾನು ಹೇಳ್ತೇನೆ ಈ ಶರ್ಟ್ ಒಳ್ಳೆಯದು, ನೀವು ಹೇಳ್ತೀರಿ ಆ ಶರ್ಟ್ ಒಳ್ಳೆಯದು. ಸೊ ಇಟ್ಸ್ ಜಸ್ಟ್ ಲೈಕ್ ದ್ಯಾಟ್. ಸೊ ದೇರ್ ಆರ್ ಲಾಟ್ ಆಫ್ ಬ್ರ್ಯಾಂಡ್ಸ್ ಆರ್ ದೇರ್. ಅಂದರೆ ಈ ಲೆನ್ಸ್ನಲ್ಲೂ ಕೂಡ ಬ್ರ್ಯಾಂಡ್ಸ್ ಉಂಟು, ಬೇರೆ ಬೇರೆ ಬ್ರ್ಯಾಂಡ್ಸ್ ಲೆನ್ಸ್ ಹಾಕ್ತೇವೆ ಅಂತೇಳಿ ಹೇಳ್ತಾರೆ. ಸೊ ಇಟ್ಸ್ ಕ್ವೈಟ್ ನ್ಯಾಚುರಲ್. ಅದ್ರ ಬಗ್ಗೆ ಏನು ಕಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಎಸ್. ಸೊ ಡಾಕ್ಟರ್, ಈಗ ಲೆನ್ಸ್ ಬಗ್ಗೆ ಮಾತಾಡೋದ್ರಿಂದ ನಾನು ಅದನ್ನು ಕಂಟಿನ್ಯೂ ಮಾಡ್ತೇನೆ. ಈಗ ಎಲ್ಲ ಹುಡುಗಿಯರು ಎಸ್ಪೆಷಲಿ ಅವ್ರಿಗೆ ಅವರ ನ್ಯಾಚುರಲ್ ಕಣ್ಣಿಗಿಂತ ಬೇರೆ ಲೆನ್ಸ್ ಹಾಕೋದ್ರ ಮೇಲೆ ಸ್ವಲ್ಪ ಕ್ರೇಜ್ ಜಾಸ್ತಿ ಇರುತ್ತೆ. ಈಗ ಎಸ್ಪೆಷಲಿ ಮದುವೆ ಟೈಮಲ್ಲ, ರಿಸೆಪ್ಷನ್ ಟೈಮಲ್ಲ, ಪಾರ್ಲರ್ಗೆ ಹೋಗಿಸ್ತಾರೆ, ಮೇಕಪ್ ಮಾಡ್ಕೊಳ್ತಾರೆ, ಅದ್ರ ಜೊತೆಗೆ ಲೆನ್ಸ್ ಕೂಡ ಹಾಕಿಸ್ಕೊಳ್ತಾರೆ, ಆಯಿತಾ. ಸೊ ಲೆನ್ಸ್ ಕೆಲವರು ಏನು ಮಾಡ್ತಾರೆ, ಅವರವರೇ ಸ್ವಂತದ್ದು ಆನ್ಲೈನಲ್ಲಿ ಬೈ ಮಾಡ್ತಾರೆ. ಒಳ್ಳೆ ಪ್ಲ್ಯಾಟ್ಫಾರ್ಮ್, ಏನು ಬೇಕಾದರೂ ಸಿಗುತ್ತೆ ಆನ್ಲೈನಲ್ಲಿ. ಸೊ ಅವರವರೇ ಬೈ ಮಾಡ್ಕೋತಾರೆ, ಅದನ್ನು ಹಾಕ್ಕೊಳ್ತಾರೆ. ಇದು ಎಷ್ಟು ಸೇಫ್ ಅನ್ನುವಂಥ? ಲೆನ್ಸ್ ಅವ್ರಿಗೇನು ಈಗ ನಾಗೇಶ್ ಅವರು ಮಾತಾಡಿದ್ದು, ಆ ಲೆನ್ಸ್ ಕಣ್ಣಿನ ಒಳಗಡೆ ಅಳವಡಿಸೋಂಥದ್ದು ಲೆನ್ಸ್. ಅಂದರೆ ಕಣ್ಣಿನ ಒಳಗಡೆ ಕ್ಯಾಟ್ರಾಕ್ಟ್ ಅಂತ ಆಗಿರುವಂಥದ್ದು, ಕ್ಯಾಟ್ರಾಕ್ಟ್ ತೆಗೆದು ಲೆನ್ಸ್ ಅಳವಡಿಸುವಂಥದ್ದು. ಬೇರೆ ಬೇರೆ ಟೈಪ್ ಲೆನ್ಸ್ ಉಂಟು, ಬೇರೆ ಬೇರೆ ಟೈಪ್ ಆಪರೇಷನ್ ಉಂಟು, ಅದು ಬೇರೆ. ಈಗ ತಾವು ಮಾತಾಡ್ತಾ ಇರುವಂಥದ್ದು ಕಾಂಟ್ಯಾಕ್ಟ್ ಲೆನ್ಸ್, ಕಣ್ಣಿನ ಹೊರಗಡೆ ಹಾಕುವಂಥದ್ದು. ಕಾಂಟ್ಯಾಕ್ಟ್ ಲೆನ್ಸದ್ದು ಹೇಗಂತೇಳಿ ಹೇಳಿದ್ರೆ, ನಮ್ಮ ಏನು ಪವರ್ ಉಂಟು, ಈಗ ಸೇ ಫಾರ್ ಎಕ್ಸಾಂಪಲ್ ನನ್ನ ಗ್ಲಾಸ್ ಉಂಟು, ಅದು ಗ್ಲಾಸ್ ತೆಗೆದು ನಾವು ಒಳಗಡೆ ಅದೇ ಪವರ್ದು ಲೆನ್ಸ್ ಹಾಕ್ತೇವೆ. ಸೊ ಅದರಲ್ಲಿ ಬೇರೆ ಬೇರೆ ಟೈಪ್ ಕಲರ್ಸ್ ಉಂಟು, ಬ್ಲೂ, ಅದು ಗ್ರೇ ಎಲ್ಲ ತುಂಬ ಕಲರ್ಸ್ ಉಂಟು. ಇತ್ತೀಚೆಗೆ ತಾವು ಹೇಳಿದಾಗೆ
ಕಾಸ್ಮೆಟಿಕ್ ಲೆನ್ಸಸ್ ಅಂತೇಳಿ ಬಂದಿದೆ. Yes. ಅಂದರೆ ಅದರಲ್ಲಿ ಪವರ್ ಇಲ್ಲ. ಹ್ಮ್. ಅದು ಬಾಕ್ಸ್ ಬರ್ತದೆ, 6 ಆರ್ 8 ಬಾಕ್ಸ್ ಬರ್ತದೆ. ಹ್ಮ್. ಮೆಹಂದಿಗೊಂದು, ಮದುವೆಗೊಂದು, ರಿಸೆಪ್ಷನಿಗೊಂದು, ಸೊ ಹಾಗೆ ಬೇರೆ ಬೇರೆ ಕಲರ್ ಲೆನ್ಸ್ ಹಾಕ್ಬೋದು. ಎಸ್, ಅದರಲ್ಲಿ ಏನು ತೊಂದರೆ ಇಲ್ಲ. ತೊಂದರೆ ಟೆಂಪ್ರವರಿಲಿ ಯು ಕ್ಯಾನ್ ಬೇರೆ, ನೋ ಪ್ರಾಬ್ಲಮ್. ಓಕೆ. ಸೊ ಅದರಲ್ಲಿ ಏನಾದರೂ ಕ್ವಾಲಿಟಿ ಅಂತ ಸಮಸ್ಯೆ ಏನಾದರೂ ಬರುತ್ತಾ? ಅಂದರೆ ಹಾಕಿದ ತಕ್ಷಣ ಲೋ ಕ್ವಾಲಿಟಿ ಚೂಸ್ ಮಾಡಿದೆ ಅಂತ ಹೇಳಿದರೆ, ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಲೆನ್ಸ್ ಹಾಕ್ಲಿಕ್ಕೆ ಹೊರಟಂಥ ಹುಡುಗಿಯರಿಗೆ ಕೆಲವೊಂದು ಪಕ್ಕದಲ್ಲಿರೋಂಥ ಹುಡುಗಿಯರು ಹೇಳುವಂಥದ್ದು, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡು, ನಿನಗೆ ಯಾವ್ದು ಸೂಟ್ ಆಗುತ್ತೆ ಕೇಳು, ಏನಾದರೂ ಅಲರ್ಜಿ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ. ಸೊ ಟೆಂಪ್ರರಿಲಿ ಯೂಸ್ ಮಾಡುವಂಥ ಲೆನ್ಸ್ಗೆ ಇದೆಲ್ಲ ಅವಶ್ಯಕತೆ ಇದೆಯಾ? ಡಾಕ್ಟ್ರನ್ನ ಕೇಳಬೇಕು ಅಂತ ಇದೆಯಾ? ಏನಾಗ್ತದೆ ಅಂತ ಹೇಳಿದರೆ, ಕಣ್ಣು ತುಂಬ ವೆರಿ ಸೆನ್ಸಿಟಿವ್ ಆರ್ಗನ್. ನಮ್ಮ ಕಣ್ಣು ತುಂಬ ಸೆನ್ಸಿಟಿವ್ ಆರ್ಗನ್. ಸೊ ಹಾಗಾಗಿ ಯಾರೇ ಕೂಡ ಲೆನ್ಸ್ ಫಸ್ಟ್ ಟೈಮ್ ಹಾಕಿದ ಕೂಡಲೇ ಕಣ್ಣು ಕೆಂಪಾಗೋದು ಸಹಜ. ಒಂದು. ಎರಡನೇದು, ಎಲ್ಲ ಈಗ ಬರುವಂಥದ್ದು ಬ್ರ್ಯಾಂಡೆಡ್ ಲೆನ್ಸೇ. ಅಷ್ಟು ಅಂಥದ್ದು ಚೀಪರ್ ತಾವು ಹೇಳಿದಾಗ ಅಂಥದ್ದು ಯಾವುದು ಬರೋದಿಲ್ಲ, ಬ್ರ್ಯಾಂಡೆಡ್ ಲೆನ್ಸೇ. ಬಟ್ ಲಿಮಿಟೆಡ್ ಅವರ್ಸ್ ಹಾಕುವಂಥದ್ದು ಒಳ್ಳೇದು. ಅಂದರೆ 2 to 3 hours ಆರ್ 4 hours ಆರ್ ಮ್ಯಾಕ್ಸಿಮಮ್ 6 hours ಹಾಕಬೇಕು, ಮತ್ತು ತೆಗೆದುಬಿಡಬೇಕು. ಈಗ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಅಂತೇಳಿ ಹಾಕಿ ಕಂಟಿನ್ಯೂಸ್ ನಿಮ್ಮದು ಡಿಸ್ಕೋ ಡ್ಯಾನ್ಸು ಅದೆಲ್ಲ ಮಾಡಿ ಹೋಲ್ ನೈಟಲ್ಲಿ ಹಾಕ್ಕೊಂಡು ಬೆಳಿಗ್ಗೆವರೆಗೆ ಹಾಕ್ಕೊಂಡ್ರೆ ಆವಾಗ ಪ್ರಾಬ್ಲಮ್ ಬರ್ತದೆ. ಕಣ್ಣು ಕೆಂಪಾಗ್ತದೆ, ಮತ್ತು ನಿಮ್ಗೆ ಇರಿಟೇಷನ್ ಆಗ್ತದೆ, ಅಲರ್ಜಿ ಬರ್ತದೆ, ಮತ್ತು ಅಲ್ಟಿಮೇಟ್ಲಿ ನೀವು ಡಾಕ್ಟರ್ ಬರ್ತೀರಿ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕಂತ ಹೇಳಿದರೆ ಓನ್ಲಿ ಫಾರ್ ಫ್ಯೂ ಅವರ್ಸ್ ಹಾಕಿದರೆ ಒಳ್ಳೆಯದು. ಎಸ್. ಸೊ ನೇತ್ರದಾನ ಮಹಾದಾನ ಅಂತ ಹೇಳ್ತೇವೆ ಡಾಕ್ಟರ್. ಈಗ ಫಾರ್ ಎಕ್ಸಾಂಪಲ್, ಈಗ 1 ವರ್ಷದ ಹಿಂದೆ ನಮ್ಮ ಕರ್ನಾಟಕದ ಪವರ್ ಸ್ಟಾರ್ ತೀರ್ಕೊಂಡಂಥ ಸಂದರ್ಭದಲ್ಲಿ ಬಹಳ ಸುದ್ದಿಯಾದಂಥದ್ದು ಇದೇ ವಿಚಾರಕ್ಕೆ. ಅವರು ಕಣ್ಣನ್ನು ದಾನ ಮಾಡಿದ್ರು ಅನ್ನುವಂಥ ಕಾರಣದಿಂದ ಸಾಕಷ್ಟು ಅವರ ಅಭಿಮಾನಿಗಳು ಕೂಡ ನೇತ್ರದಾನ ಮಾಡಿದರು. ಅದು ಒಳ್ಳೆಯ ಬದಲಾವಣೆ ನಮ್ಮ ರಾಜ್ಯದಲ್ಲಿ ಆಗಿರುವಂಥದ್ದು. ಹಾಗಾಗಿ ನಾನು ನಿಮ್ಮ ಬಳಿ ಕೇಳುವಂಥದ್ದು, ನೇತ್ರದಾನ ನಾವು ಯಾಕೆ ಮಾಡಬೇಕು? ನೇತ್ರದಾನ ಮಾಡೋದರಿಂದ ಎಷ್ಟು ಜನರಿಗೆ ದೃಷ್ಟಿ ಬರುವಂಥ ಸಾಧ್ಯತೆ ಇದೆ? ಒಂದು ಬೇಜಾರು, ಪುನೀತ್ ರಾಜ್ಕುಮಾರ್ ತೀರ್ಕೊಂಡಿದ್ದು ನಮಗೆ ಭಾಳ ಬೇಜಾರು. ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಆವಾಗ 1990ರ ದಶಕದಲ್ಲಿ ಆವಾಗ ಅವರು ಕಣ್ಣು ದಾನ ಮಾಡಿದ್ರು. ಆ ಕಣ್ಣು ದಾನ ಮಾಡಲಿಕ್ಕಿಂತ ಮುಂಚೆ ಕೂಡ ಅವರು ಅದನ್ನು ಪ್ರಮೋಟ್ ಮಾಡ್ತಾಯಿದ್ರು. ನಮ್ಮ ಕಣ್ಣಿನ ದಾನವನ್ನು ಆ ಕಾನ್ಸೆಪ್ಟನ್ನು ಅವರು ಮೊದಲೇ ಒಂದು 20-30 ವರ್ಷದ ಹಿಂದಗಡೆ ತಂದಿದ್ದಾರೆ. ಇಟ್ಸ್ ವೆರಿ ಸಿಂಪಲ್. ಕಣ್ಣಿನ ದಾನ ಅಂತೇಳಿ ಹೇಳಿದರೆ, ನಾವು ತೀರ್ಕೊಂಡ ಮನುಷ್ಯನ ಕಣ್ಣನ್ನು 6 ತಾಸು ಒಳಗಡೆ ನಾವು ಅದನ್ನು ತೆಗಿಬೇಕು, ನಂಬರ್ 1. ನಂಬರ್ 2, ಡಾಕ್ಟ್ರ್ ಬರುವವರೆಗೆ ಅದನ್ನು ಕಣ್ಣನ್ನು ಮುಚ್ಚಿರಬೇಕು. ಬಂದು ಕೂಡಲೇ ಅವ್ರು ಏನು ಮಾಡ್ತಾರೆ, ವೆರಿ ಸಿಂಪಲ್ ಪ್ರೊಸೀಜರ್ ಅದು. ಹಾರ್ಡ್ಲಿ ಇಟ್ ವಿಲ್ ಟೇಕ್ 2 to 3 minutes, ಮ್ಯಾಕ್ಸಿಮಮ್ 5 minutes. ಕಣ್ಣನ್ನು ತೆಗೆದು ಅದೇ ಕಣ್ಣಿನ ಜಾಗದಲ್ಲಿ ನಾವು ಆರ್ಟಿಫಿಷಿಯಲ್ ಕಣ್ಣನ್ನು ಹಾಕ್ತೇವೆ. ಅಂದರೆ ಯಾವುದೇ ಡಿಸ್ಫಿಗರ್ಮೆಂಟ್, ಅಂದರೆ ಅಂಗವೈಕಲ್ಯತೆ ಹಾಗಿದ್ರೆ ಏನು ಅಂಥದ್ದು ಅಕ್ವೈರ್ಡ್ ಏನು ಕಾಣೋದಿಲ್ಲ, ಅದನ್ನು ತೆಗಿತೇವೆ, ಇದನ್ನು ಇಟ್ಬಿಡ್ತೇವೆ, ಕ್ಲೋಸ್ ಅದು. ಈ ಕಣ್ಣನ್ನು ತಗೊಂಡು ಹೋಗಿ ಅದರಲ್ಲಿ ಕಾರ್ನಿಯಾ ಅಂದರೆ ಎದುರಿನ ಭಾಗ ಮಾತ್ರ ನಾವು ತೆಗೆದು ಉಳಿದಿದ್ದನ್ನು ನಾವು ರೆಸ್ಪೆಕ್ಟಾಗಿ ಡಿಸ್ಪೋಸ್ ಮಾಡ್ತೇವೆ. ಆರ್ ಅದರಲ್ಲಿ ಕೂಡ ಕೆಲವು ಆರ್ಗನ್ಸ್ ಇದೆ, ಅಂದರೆ ಸ್ಕ್ಲೀರಾ ಅಂತಿದೆ, ಮತ್ತು ಹಲವಾರು ಬೇರೆದು ನಮಗೆ ಬೇಕು ಅಂತೇಳಿ ಹೇಳಿದರೆ ನಾವು ಯೂಸ್ ಮಾಡ್ಕೊಳ್ತೇವೆ. ಈ ಕಾರ್ನಿಯಾ ಅನ್ನುವಂಥದ್ದು ಉಂಟಲ್ಲ, ಅದನ್ನು ನಾವು ನಮ್ಮದು ಲೀಸ್ಟ್ ಇರ್ತದೆ. ಯಾರ್ಯಾರಿಗೆ ದೃಷ್ಟಿ ಇಲ್ಲ, ಹುಟ್ಟಿದಾಗಿಂದ ದೃಷ್ಟಿ ಇಲ್ಲ, 2 ಕಣ್ಣಿಲ್ಲ ಮಕ್ಕಳಿಗೆ, ಅದು ಲೀಸ್ಟ್ನಲ್ಲಿ ನಂಬರ್ 1 ಬರ್ತದೆ. ಹುಟ್ಟಿದಾಗಿಂದ ಒಂದೇ ಕಣ್ಣುಂಟು, ಇನ್ನೊಂದು ಕಣ್ಣಿಲ್ಲ, ಲೀಸ್ಟ್ನಲ್ಲಿ ನಂಬರ್ 2 ಬರ್ತದೆ. ಅದ್ರ ನೆಕ್ಸ್ಟ್ ಯಂಗ್ಸ್ಟರ್ಸು 2 ಕಣ್ಣಿಲ್ಲ, ನಂಬರ್ 3 ಬರ್ತದೆ. ಹೀಗೆ ಅಂದರೆ ನಮ್ಮದು ಒಂದು ಪ್ಯಾರಾಮೀಟ್ರ್ ಇದೆ, ಹೀಗೀಗೆ ಅಂತೇಳಿ. ಅವರಿಗೆ ನಾವು ಇಮಿಡಿಯೇಟ್ಲಿ ಫೋನ್ ಮಾಡ್ತೀವಿ. ಅವರು ಬಂದು ಕೂಡಲೇ ನಾವು ಅದನ್ನು ಈ ಕಣ್ಣನ್ನು, ಅಂದರೆ ಈ ಕಾರ್ನಿಯಾ ನಾವು ಏನು ತೆಗೆದಿದ್ದೇವೆ ಹೊರಗಡೆ ಭಾಗ, ಅದನ್ನು ಅವರಿಗೆ ಇಮಿಡಿಯೇಟ್ಲಿ ಆಪ್ರೇಷನ್ ಮಾಡಿ ಕೊಡ್ತೇವೆ. ಯಾವುದೇ ಇದರಲ್ಲಿ ಹಣದ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಯಾರು ಕೊಟ್ಟಿದ್ದು ನಾವು ದುಡ್ಡು ತೊಗೊಳ್ಬಾರ್ದು, ಯಾರಿಗೆ ನಾವು ಹಾಕಿದ್ದು ಅವ್ರ ಹತ್ರ ನಾವು ದುಡ್ಡು ತೊಗೊಳ್ತೀವಿ. ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್. ಮತ್ತು ಯಾರು ಕೊಟ್ಟಿದ್ದು ಡೋನರಿಗೂ ಹೇಳೋದಿಲ್ಲ, ರೆಸಿಪಿಯೆಂಟಿಗೂ ಯಾರು, ಅಂದರೆ ಇಟ್ಸ್ ಅ ಸೀಕ್ರೆಟ್. ಯಾರಿಗೆ ಬಂದಿದೆ ಅಂತೇಳಿ ನಾವು ಹೇಳೋದಿಲ್ಲ. ಆಪ್ರೇಷನ್ನ ನಾವು ಮಾಡಿ ಕಳಿಸ್ತೇವೆ. ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ವರ್ಲ್ಡ್ನಲ್ಲಿ
ಜಗತ್ತಿನಲ್ಲಿ ನೀವು ನೋಡಿದರೆ ಶ್ರೀಲಂಕಾ ಅಂದರೆ ಈ ಬುದ್ಧಿಸ್ಟು ಮ್ಯಾಕ್ಸಿಮಮ್ ಇದರಲ್ಲಿ ಐ ಡೊನೇಷನ್ ಮಾಡುವಂಥದ್ದು. ಈಗ ಅಫ್ಕೋರ್ಸ್ ಮಂಗಳೂರಿನಲ್ಲಿ ನಮ್ಮದು ಈ ಜೈನ್ಸು ಮತ್ತು ಮಾರ್ವಾಡೀಸ್ ಮತ್ತು ಈ ಗುಜರಾತಿ ಈ ನಾರ್ತ್ ಇವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ನಮ್ಮದರಲ್ಲೇ ಸ್ವಲ್ಪ ಮಾಹಿತಿ ಕೊರತೆ ಉಂಟು. ಸೊ ಹಾಗಾಗಿ ನಾವು ಕಣ್ಣನ್ನು ದಾನ ಮಾಡಲಿಕ್ಕೆ ಒಂದು ತುಂಬ ಹಿಂದುಗಡೆ ಇದ್ದೇವೆ. ಅದು ಒಂದು ನಮಗೆ ತುಂಬ ಬೇಜಾರು ಆ್ಯಕ್ಚುಲಿ. ನಾವೇನಾದರೂ ಸರಿಯಾಗಿ ಎಲ್ಲರೂ ಕಣ್ಣನ್ನು ದಾನ ಮಾಡಿದರೆ ನನ್ನ ಪ್ರಕಾರ 1 ಅಥವಾ 2 ವರ್ಷ ಅಥವಾ ಮ್ಯಾಕ್ಸಿಮಮ್ 5 ಇಯರ್ಸ್ ನಾವು ಕಂಪ್ಲೀಟ್ ಈ ಏನು ದೃಷ್ಟಿ ಏನು ಇಲ್ಲದೆ ಎಲ್ಲ ಓಡಾಡ್ತಾರೆ ಈ ಕಾರ್ನಿಯಾ ರೀಸನ್ಗೋಸ್ಕರ ಕಂಪ್ಲೀಟ್ ಝೀರೋ ಆಗ್ತದೆ. ಸೊ ಯಾಕೆ ಅಂತ ಹೇಳಿದ್ರೆ ಈಗ ಸುಮಾರು ಜನ ನೇತ್ರದಾನ ಮಾಡಲಿಕ್ಕೆ ಹಿಂದೆ ಏಟಾಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಒಂದು, ಈ ಜನ್ಮದಲ್ಲಿ ನಾವು ಕಣ್ಣು ಕೊಟ್ಟರೆ ಮುಂದಿನ ಜನ್ಮದಲ್ಲಿ ನಮಗೆ ದೃಷ್ಟಿಯೇ ಇರುವುದಿಲ್ಲ ಅನ್ನುವಂಥದ್ದು ಕೆಲವೊಂದು ಮೂಢನಂಬಿಕೆಗಳು. ಅದರ ಜೊತೆಗೆ ಕಣ್ಣು ಕೊಟ್ಟ ತಕ್ಷಣ ಅದಕ್ಕೇನೇನು ಫಾರ್ಮಾಲಿಟೀಸ್ ಇರ್ಬೋದು, ನಮ್ಮ ಕೆಲಸಕ್ಕೆಲ್ಲ ತೊಂದರೆ ಆಗ್ಬೋದು ಅನ್ನುವಂಥ ಕೆಲವೊಂದು ತಪ್ಪು ಕಲ್ಪನೆಗಳು. ಇಂತಹ ಮೂಢನಂಬಿಕೆಗಳ ಬಗ್ಗೆ ಏನು ಹೇಳ್ತೇವೆ? ಮೊದಲನೇದು ತಾವು ಹೇಳಿದಾಗೆ ಮುಂದಿನ ಜನ್ಮದಲ್ಲಿ ಕಣ್ಣು ಇರೋದಿಲ್ಲ ಅಂತ. ನಾನಂತೂ ಮುಂದಿನ ಜನ್ಮ ನೋಡಿಲ್ಲ, ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ. ಮೂಢನಂಬಿಕೆ ಇದನ್ನೇ. ಈಗ ಏನು ಮಾಡಬೇಕಂತ ಹೇಳಿದರೆ ನಮ್ಮ ಸೊಸೈಟಿಯಲ್ಲಿ ಇರುವಂಥದ್ದು ಹಿರಿಯರು, ಈ ನಮ್ಮ ಕ್ಲಬ್ಸ್ನವರು, ಸ್ವಾಮೀಜಿಗಳು, ನಮ್ಮ ಹಿರಿಯ ರಾಜಕೀಯದವರು ಮತ್ತು ಹಿತಚಿಂತಕರು ಬೇರೆ ಬೇರೆ ವಿಷಯ ಎಲ್ಲ ಬಿಟ್ಟು, ಬೇಡದಿದ್ದೆಲ್ಲ ವಿಷಯ ಬಿಟ್ಟು ಇಂಥ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಜನರಿಗೆ ಆದಷ್ಟು ಒಂದು ಈ ಆರ್ಗನ್ ಡೊನೇಷನ್ ಬಗ್ಗೆ ತಿಳುವಳಿಕೆ ಕೊಟ್ಟರೆ ತುಂಬ ಒಳ್ಳೆಯದಂತೇಳಿ ನನ್ನ ಪ್ರಕಾರ. ಮತ್ತು ಲೀಗಲಿ ಓಡಾಡೋದು ಅದು ಏನಿಲ್ಲ. ಒಂದು ಸಲ ಮನುಷ್ಯ ತೀರ್ಕೊಂಡಾಗ ಡಾಕ್ಟ್ರ್ ಬರ್ತಾರೆ, ತೊಗೊಂಡು ಹೋಗ್ತಾರೆ ಅಷ್ಟೇ. ಮತ್ತು ಡಾಕ್ಟ್ರಿಗಾಗಲಿ ನಿಮಗಾಗಲಿ ಯಾರು ತೊಗೊಂಡಿದ್ದಾರೆ ಅವರಿಗೆ ನಿಮಗೆ ಕನೆಕ್ಷನ್ನೇ ಇಲ್ಲ. ನಿಮಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದೊಂದು ಪ್ರೌಡ್. ಅಂದರೆ ನಾವು ಮಿಲ್ಟ್ರಿಯಲ್ಲಿ ನಾವು ಇದು ಮಾಡಿದಾಗೆ, ಒಂದು ಹೋರಾಡಿದಾಗೆ, ಒಂದು ಕಣ್ಣನ್ನು ನಾವು ಕೊಟ್ಟಿದ್ದೇವೆ ಅಥವಾ ಹಾರ್ಟ್ ಕೊಟ್ಟಿದ್ದೇವೆ ಅಥವಾ ಕಿಡ್ನಿ ಕೊಟ್ಟಿದ್ದೇವೆ, ಲಿವರ್ ಕೊಟ್ಟಿದ್ದೇವೆ. ಇದೊಂದು ಪ್ರೌಡ್ ಮನೆಗೆ ಒಂದು ಶೋಭೆ ತರ್ತದೆ ಆ ಸರ್ಟಿಫಿಕೇಟನ್ನು ನೀವು ಮನೆಗೆ ಹಾಕಿದರೆ ಅಂತೇಳಿ ನನ್ನ ಪ್ರಕಾರ. ಸೊ ಡಾಕ್ಟರ್, ಇವತ್ತು ಸುಮಾರು ವಿಚಾರಗಳ ಬಗ್ಗೆ ಹೇಳಿದ್ರಿ. ಬಹುಶಃ ನೀವು ಸಾಕಷ್ಟು ಜನರ ದೃಷ್ಟಿ ತೆರೆದಿರ್ತೀರಿ ಈ ಸಂದರ್ಭದಲ್ಲಿ ಅಂತ ನಾನು ಹೇಳಬಲ್ಲೆ. ಈಗ ಮುಂದಿನ ವಿಷಯಕ್ಕೆ ಹೋಗೋದಾದರೆ, ಈಗ ದೃಷ್ಟಿ ದೋಷ ಅನ್ನುವಂಥದ್ದು ಎಷ್ಟು ಕಾಡ್ತಾ ಇತ್ತು, ದೃಷ್ಟಿಯ ಬಗ್ಗೆ ನಾವು ಮಾಡಬೇಕಾದಂಥ ಆರೈಕೆ ಕೂಡ ಕಮ್ಮಿ ಆಗ್ತಾ ಇದೆ ಒಂದು ಕಡೆ. ಈಗ ಓದುವ ಮಕ್ಕಳಿಗೆ ಈ ಸಮಸ್ಯೆಗಳು ಸ್ವಲ್ಪ ಹೆಚ್ಚು ಕಾಡ್ತಾ ಇದೆ ಅನ್ನುವಂಥದ್ದು ಮೊಬೈಲ್. ಎಸ್. ಸೊ ಅದನ್ನು ಡಾಕ್ಟರ್ ಹೇಳಿದರೆ ಮಕ್ಕಳು ಮಿನಿ ಮೊಬೈಲ್ ತೆಗೆದಿಡುವರು ಅಂತ. ನಾನು ಮಕ್ಕಳಿಗೆ ಅಂತೇಳಿ ಹೇಳ್ತಾ ಇಲ್ಲ, ಯಂಗ್ಸ್ಟರ್ಸ್, ಎಲ್ಲ ಯಂಗ್ಸ್ಟರ್ಸು ಹಾಗೆ, ಹಳೆಯವರು ಹಾಗೆ, ಪ್ರತಿಯೊಬ್ಬರು. ಐ ಆಮ್ ಟೆಲಿಂಗ್ ಯು, ಇನ್ಕ್ಲೂಡಿಂಗ್ ಮೀ. ನನಗೆ ಹಿಡಿದು ನಾನು ಹೇಳ್ತಾ ಇದ್ದೇನೆ, ನಮ್ಮ ಕುತ್ತಿಗೆ ಕೆಳಗಡೆ ಆಗ್ತಾ ಉಂಟು. ದಯವಿಟ್ಟು ಕುತ್ತಿಗೆ ಮೇಲ್ಗಡೆ ಮಾಡಿ ಜೀವನ ಮಾಡಿ, ಕುತ್ತಿಗೆ ಕೆಳಗಡೆ ಮಾಡಬೇಡಿ, ಮೊಬೈಲ್ ನೋಡಬೇಡಿ, ಆದಷ್ಟು ಕಡಿಮೆ ಮಾಡಿ, ಅಗತ್ಯ ಇರುವಷ್ಟು ಮಾತ್ರ ಓಪನ್ ಮಾಡಿ. ಈಗ ಏನಂತೇಳಿ ಅದೊಂದು ಡಿಸೀಸ್ ಆಗಿ ಬಿಟ್ಟಿದೆ, ಸಿಂಡ್ರೋಮ್ ಅಂತೇಳಿ ಹೇಳ್ತಾರೆ, ಮೊಬೈಲ್ ಸಿಂಡ್ರೋಮ್. ಸುಮ್ಮನೆ ನೋಡೋದು, ಅಂದರೆ ಏನು ಬರ್ತಾ ಇಲ್ಲಲ್ಲ ಅಂತೇಳಿ. ಏನು ಬರದೇ ಇದ್ರೆ ಒಂದು 5 ನಿಮಿಷ ಏನು ಬರದೇ ಇದ್ದರೆ ಅವ್ರಿಗೆ ಕೈ ಕಾಲು ನಡುಗ್ತದೆ. ಸೊ ಅದು ಒಂದು ತುಂಬ ಕೆಟ್ಟ ಒಂದು ಟ್ರೆಂಡ್ ಅದು. ಅಂದರೆ ಯಾಕೆ ನನಗೆ ಬರ್ತಾ ಇಲ್ಲ, ಏನು ಮೆಸೇಜ್ ಬರ್ತಾ ಇಲ್ಲ, ಏನು ವಾಟ್ಸಪ್ ಖಾಲಿ ಉಂಟಲ್ಲ, ಫೋನೇ ಬರ್ತಾ ಇಲ್ಲಲ್ಲ, ಮೆಸೇಜ್ ಇಲ್ಲ. ಸೊ ಅದು ಒಂದು ಸಿಂಡ್ರೋಮ್ ಆಗಿಬಿಟ್ಟಿದೆ. ಮೊಬೈಲ್ ಆಫ್ ಮಾಡಿ, ಯಾವಾಗ ಬೇಕು ಆವಾಗ ಆನ್ ಮಾಡಿ. ಆದಷ್ಟು ಈಗ ಮಾಡಲೇಬೇಕು ಅಂದರೆ ನಿಮ್ಮದು ಮೊಬೈಲಿದ್ದು ಈ ಬ್ರೈಟ್ನೆಸ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತಲೇ ಹೇಳೋದು. ಅದು ಎಲ್ಲರಿಗೂ ಗೊತ್ತುಂಟು ನಿಮಗೆಲ್ಲ. ಅದೇ ಕೇಳೋದು, ಮತ್ತೆಂತ ಮಾಡ್ತೀವಿ. ಎಸ್ ಡಾಕ್ಟರ್. ಸೊ ಒಂದು ಬ್ರೇಕ್ ತೊಗೊಂಬರೋಣ, ಅದ ನಂತರ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಈಗಾದರೂ
ಟಿವಿ ನೋಡಿ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ನೋಡಿ, ಮೊಬೈಲನ್ನು ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ಬೋದು ಅಷ್ಟೇ ವಿನಃ ಮತ್ತೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ವಿರಾಮನ ತಗೊಂಬರೋಣ. ವಿರಾಮದ ನಂತರ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಟೇಕ್ ಅ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ನಮಸ್ತೆ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ, ಅವರ ಜೊತೆ ಮಾತಾಡೋಣ. ಡಾಕ್ಟರ್, ಈಗ ಒಂದು ಫ್ಯಾಷನ್ ಆಗಿಬಿಟ್ಟಿದೆ, ವಯಸ್ಸಾಗ್ತಾ ಆಗ್ತಾ ಹೋದಾಗೆ ಒಂದು ಕನ್ನಡಕ ಬೇಕು ಅಂತ. ಏನೋ ಒಂದು ಮಿಸ್ಸಿಂಗ್, ಕನ್ನಡಕ ಹಾಕೋದಿದ್ರೆ ಬೇರೆಯವ್ರನ್ನ ನೋಡಿದ ತಕ್ಷಣ ಈಗ ಚಿನ್ನ ನೋಡಿ ಹೇಳೋದಿತ್ತು ಅವ್ರ ಹತ್ರ ಚಿನ್ನ ಇದೆಲ್ಲ ಅಂತ. ಈಗ ಕನ್ನಡಕ ಇದೆಲ್ಲ ನಂಗೊಂದು ಆಗಬೇಕಲ್ಲ ಅನ್ನುವಂಥ ರೀತಿ. ಕನ್ನಡಕ ಯಾಕೆ ಅದು ಬರುತ್ತೆ ನಮಗೆ, ಅದ್ರ ಜೊತೆಗೆ ಕನ್ನಡಕನ ನಾವೇ ಹೋಗಿ ಪರ್ಚೇಸ್ ಮಾಡೋದು ನಮಗೆ ಬೇಕಾದ ಸ್ಟೈಲಲ್ಲಿ ಎಷ್ಟು ಸೇಫ್? ಈಗ ಕನ್ನಡಕ ಬರುವಂಥದ್ದು ಎರಡು ರೀತಿಯಿಂದ. ಒಂದು ಪ್ರಾಯ 40ಕ್ಕಿಂತ ಮುಂಚೆ ಮತ್ತು 40ಕ್ಕಿಂತ ನಂತರ. 40ಕ್ಕಿಂತ ಮುಂಚೆ ಬರುವಂಥದ್ದು ಕೆಲವರಿಗೆ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ದೂರದೃಷ್ಟಿದು ಬರ್ತದೆ ಯೂಶ್ವಲಿ. ಈ ಯಂಗ್ ಏಜ್ನಲ್ಲೇ ಬರ್ತದೆ ಪ್ಲಸ್ ಆರ್ ಮೈನಸ್, ದೂರದೃಷ್ಟಿ ಕಡಿಮೆ ಆಗ್ತದೆ. ಮತ್ತು ಇತ್ತೀಚೆಗೆ ತಾವು ಹೇಳುವಂಥದ್ದು ಮೊದಲೇ ಕ್ವಶನಿಗೆ ಮತ್ತೆ ನಾನು ಬರ್ತೇನೆ. ಇತ್ತೀಚೆಗೆ ಈ ಮೊಬೈಲು ಮತ್ತು ಕಂಪ್ಯೂಟರ್ ನೋಡೋದಕ್ಕೋಸ್ಕರ ಈ ಮೈಗ್ರೇನ್ ಅಂತೇಳಿ ಹೇಳ್ತಾರೆ. ಆ ಮೈಗ್ರೇನ್ಗೋಸ್ಕರ ಬರುವಂಥದ್ದು ಒಂದು ಸಣ್ಣ ಪವರ್ ಇರ್ತದೆ, -0.25, ಸಣ್ಣ ಪವರು ಆರ್ ಪ್ಲಸ್ಸು. ಸಣ್ಣ ಪವರು ತುಂಬ ಜನರಿಗೆ ಬರ್ತವೆ. ಸೊ ಹಾಗಾಗಿ ನೀವು ನೋಡಿ, ಈ ನಾಯಿ ಕೊಡೆ ಹಬ್ಬಿದಾಗೆ ಹಬ್ಬಿದೆ ಎಲ್ಲ ಆಪ್ಟಿಕಲ್ ಶಾಪ್ಗಳು, ಎಲ್ಲ ಆನ್ಲೈನು, ಅದು ಇದು, ಒಂದು ತೊಗೊಂಡ್ರೆ 1 ಫ್ರೀ, ಒಂದು ತೊಗೊಂಡ್ರೆ 2 ಫ್ರೀ ಅಂತೇಳಿ ಎಲ್ಲ. ಸೊ ಅದು 40ಕ್ಕಿಂತ ಮುಂಚೆ. 40ರ ನಂತರ ಕನ್ನಡಕ ಬರುವಂಥದ್ದು ಈ ಏಜ್ ಫ್ಯಾಕ್ಟರ್. ಅದಕ್ಕೆ ನಾವು 40 ಅಂತ ಹೇಳ್ತೇವೆ. 40 ಅಂದರೆ ಈ ನಾರ್ತ್ ಕರ್ನಾಟಕದ ಭಾಷೆಯಲ್ಲಿ 40 ಅಂತ, 40 ಅಂದರೆ 40 ಹಿಂದಿಯಲ್ಲಿ. ಸೊ 40ರ ನಂತರ ಬರುವಂಥದ್ದು ಓದಲಿಕ್ಕೆ ಸಣ್ಣ ಅಕ್ಷರ ಕಾಣೋದಿಲ್ಲ. ಸೊ ಹಾಗಾಗಿ ಸಣ್ಣ ಅಕ್ಷರ ಕಾಣಲಿಕ್ಕೆ ಸ್ವಲ್ಪ ಹೀಗೆ ದೂರ ಹಿಡಿತಾ ಇರಬೇಕು, ಮತ್ತು ಲೈಟ್ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂತೇಳಿ ಹೇಳ್ತಾರೆ. ಸೊ ಅದಂದರೆ 40 ವರ್ಷ ನಂತರ ಬರುವಂಥದ್ದು ಅದಕ್ಕೆ 40 ಅಂತ ಹೇಳ್ತೇವೆ. ಅದು ಹತ್ತಿರ ಓದುವಂಥದ್ದಕ್ಕೆ ಬರುವಂಥದ್ದು, ಅದು ಕ್ವೈಟ್ ನ್ಯಾಚುರಲ್, ಎಲ್ಲರಿಗೂ ಬರುವಂಥದ್ದು. ಅದ್ರ ಮುಂಚೆ ಬರುವಂಥದ್ದು ಕೆಲವರಿಗೆ ಮಾತ್ರ, ಮತ್ತು ನಮ್ಮ ಹ್ಯಾಬಿಟ್ ಬಗ್ಗೆ ಅದ್ರ. ಎಸ್. ಸೊ ಈಗ ಕಣ್ಣಿಗೆ
ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರುತ್ತೆ. ಅದು ಕೆಲವರಿಗೆ ಅದರ ಬಗ್ಗೆ ಅರಿವಿರುವುದಿಲ್ಲ. ಈಗ ಕಣ್ಣು ಕೆಂಪಾಗುವುದನ್ನು ಬಿಟ್ಟರೆ ನಮಗೆ ಕಣ್ಣಿಗೆ ಸಂಬಂಧಪಟ್ಟ ಬೇರೆ ಯಾವ ಕಾಯಿಲೆ ಅಥವಾ ಸಮಸ್ಯೆ ನಮಗೆ ಅದರ ಬಗ್ಗೆ ಅರಿವಿಲ್ಲ. ಬೇರೆ ಯಾವ್ಯಾವ ರೀತಿಯ ಸಮಸ್ಯೆಗಳು ಕಣ್ಣಿಗೆ ಬರುತ್ತೆ? ಈಗ ಯಂಗ್ ಏಜ್ನಲ್ಲಿ ಬರುವಂಥದ್ದು ನಮ್ಮ ಫುಡ್ ಹ್ಯಾಬಿಟ್ಟು ಮತ್ತು ಅದು ಮಾತ್ರ ಇತ್ತು ಇಷ್ಟು ವರ್ಷ. ಈಗ ಈಗ ಸೋಷಿಯಲ್ ಮೀಡಿಯಾ ಬಂದಮೇಲೆ ಅಂದರೆ ಈ ಸ್ಕ್ರೀನ್ಸ್, ಮೊಬೈಲ್ ಆಗಲಿ, ನಿಮ್ಮ ಕಂಪ್ಯೂಟರ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಅಥವಾ ಈಗ ಕ್ಲಾಸ್ನಲ್ಲೆಲ್ಲ ಯಾವುದು ಸ್ಮಾರ್ಟ್ ಬೋರ್ಡ್ ಅಂತೇಳಿ ಸ್ಟಾರ್ಟ್ ಆಗಿದೆ. ಮೊದಲೇ ನಾವು ಓದಿದಾಗೆ ಚಾಕ್ ಬೋರ್ಡ್ ಏನಿಲ್ಲ, ಈಗ ಸ್ಮಾರ್ಟ್ ಬೋರ್ಡ್ ಆಗಿದೆ. ಸೊ ಮತ್ತು ಮೂವೀಸ್, ಸೊ ಸ್ಕ್ರೀನ್ಸ್, ಬೇಸಿಕಲಿ ದ ಸ್ಕ್ರೀನ್ಸ್, ಅದ್ರಿಗೋಸ್ಕರ ತುಂಬ ಗ್ಲಾಸಸ್ ಎಲ್ಲ ಬಂದಿದೆ. ಸೊ ಅದಕ್ಕೆ ನಾವು ಗ್ಲಾಸ್ ಕೊಡ್ತೇವೆ, ಅದಕ್ಕೆ ಆ್ಯಂಟಿ ರಿಫ್ಲೆಕ್ಷನ್ ಕೋಟಿಂಗ್ ಅಥವಾ ಬ್ಲೂ ರೇ ಫಿಲ್ಟರ್ ಅಂತ ಹೇಳ್ತೇವೆ. ಸೊ ಅದನ್ನು ಹಾಕಿ ನಾವು ಯೂಶ್ವಲಿ ಗ್ಲಾಸ್ ಕೊಡ್ತೇವೆ. ಮತ್ತೆ ಬರುವಂಥದ್ದು ವಿಟಮಿನ್ ಕಮ್ಮಿಯಿಂದ, ಅಂದರೆ ಮಾಲ್ ನರಿಷ್ಮೆಂಟ್ ಅಂತ. ಇತ್ತೀಚೆಗೆ ಅದು ಕಡಿಮೆ ಆಗಿದೆ. ಮಾಲ್ ನರಿಷ್ಮೆಂಟ್ ಆಗಲಿ, ವಿಟಮಿನ್ ಕಡಿಮೆಯಿಂದಾಗಲಿ ದೃಷ್ಟಿದೋಷ ಬರುವಂಥದ್ದು ಸ್ವಲ್ಪ ಕಮ್ಮಿ ಆಗಿದೆ. ಮತ್ತು ಆಗುವಂಥದ್ದು ಬಾಣಂತಿಯರಲ್ಲಿ ಮತ್ತು ಮಕ್ಕಳಲ್ಲಿ ಬರುವಂಥದ್ದು, ಮತ್ತು ದೊಡ್ಡವರಲ್ಲಿ ಬರುವಂಥದ್ದು ಅಂತೇಳಿ ಹೇಳಿದರೆ ಈ ಡಯಾಬಿಟೀಸ್, ಅನ್ಕಂಟ್ರೋಲ್ ಡಯಾಬಿಟೀಸ್, ಅದೆಲ್ಲ ಡಯಾಬಿಟೀಸ್ ಕಂಟ್ರೋಲ್ ಇರೋದಿಲ್ಲ, ಅನ್ಕಂಟ್ರೋಲ್ ಡಯಾಬಿಟೀಸ್ ಇರ್ತದೆ, ಅಥವಾ ಬಿ ಪಿ ಕಂಟ್ರೋಲ್ ಇರೋದಿಲ್ಲ, ಅಥವಾ ಕಣ್ಣಿನ ಒಳಗಡೆ ಒತ್ತಡ ಕಮ್ಮಿ ಇರೋದಿಲ್ಲ, ಅಂದರೆ ನಾರ್ಮಲ್ ಇರೋದಿಲ್ಲ. ಸೊ ಇದಕ್ಕೆಲ್ಲ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ದರೆ ಎಲ್ಲ ಕಾಂಪ್ಲಿಕೇಶನ್ಸ್ ಸ್ಟಾರ್ಟ್ ಆಗ್ತದೆ. ನಮ್ಮ ಕೈಯಲ್ಲಿ ಇರುವಂಥದ್ದೇ ಒಂದು ಟ್ರೀಟ್ಮೆಂಟನ್ನು ನಾವು ಅದನ್ನು ಕಳ್ಕೊಳ್ತೇವೆ. ನಮ್ಗೆ ಗೊತ್ತಿರ್ತದೆ ನಮಗೆ ಬಿ ಪಿ ಉಂಟು ಅಥವಾ ನಮಗೆ ಶುಗರ್ ಉಂಟು ಅಂತ. ಆ ಶುಗರನ್ನು ಕಂಟ್ರೋಲ್ ನಾವು ಕರೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಕಂಟ್ರೋಲ್ ಮಾಡಿಕೊಂಡ್ರೂ ಕೂಡ ಪ್ರತಿ 6 ತಿಂಗಳಿಗೆ ಒಂದು ಸಲ ಅಥವಾ 1 ವರ್ಷಕ್ಕೆ ಒಂದು ಸಲ ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳುವಂಥದ್ದು ಅದು ಇರೋದಿಲ್ಲ. ನಾವೇನು ಅಡ್ವೈಸ್ ಮಾಡ್ತೀವಿ ಕಣ್ಣಿನ ಡಾಕ್ಟ್ರು, ಪ್ರತಿ ವರ್ಷಕ್ಕೆ ಈ ಶುಗರ್ ಇದ್ದವರು, ಬಿ ಪಿ ಇದ್ದವರು ಪ್ರತಿ ವರ್ಷಕ್ಕೆ ಒಂದು ಸಲ ಕಣ್ಣಿನ ಡಾಕ್ಟ್ರಿಗೆ ತೋರಿಸಿ, ಅದು ಕಣ್ಣಿನ ಒಳಗಡೆ ರಕ್ತಸ್ರಾವ ಆಗ್ತಾ ಉಂಟಾ, ರಕ್ತಸ್ರಾವ ಆಗುವಂಥದ್ದು ಪೊಸಿಷನ್ ಉಂಟಾ, ಅಥವಾ ಒತ್ತಡ ಜಾಸ್ತಿ ಉಂಟಾ, ಅದನ್ನು ಚೆಕ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಂಥದ್ದು ನಮ್ಮ ಕೈಲಿ ಇರ್ತದೆ ಆ್ಯಕ್ಚುಲಿ. ಬಟ್ ಅದು ನಾವು ಅದನ್ನು ಮಾಡ್ಕೊಳ್ಳೋದಿಲ್ಲ. ಎಸ್. ಸೊ ನೀವು ಸಾಕಷ್ಟು ವಿಚಾರಗಳ ಬಗ್ಗೆ ಹೇಳಿದ್ರಿ ಡಾಕ್ಟರ್. ಅದ್ರ ಜೊತೆಗೆ ಒಂದು ವಿಚಾರ ನೀವೇ ತೆಗೆದ್ರಿ, ಮೈಗ್ರೇನಿಂದ ಕನ್ನಡಕ ಹಾಕೊಳ್ಳೋದು. ಮೈಗ್ರೇನ್ಗೂ ಕಣ್ಣಿಗೂ ಏನು ಸಂಬಂಧ? ಮೈಗ್ರೇನ್ ಅಂತೇಳಿ ಹೇಳಿದರೆ ಇದು ಒಂದು ರೋಗ ಅಂತೇಳಿ ಅಲ್ಲ. ಮೈಗ್ರೇನ್ ಅಂದರೆ ಒಂದು ರೋಗ ಅಲ್ಲ. ಮೈಗ್ರೇನ್ ಅಂದರೆ ಒಂದು ಕಂಡೀಷನ್. ಬೇರೆ ಬೇರೆ ಕಾರಣದಿಂದ ಅದು ಒಂದು ಹೆಡ್ಏಕ್ ಅಂತೇಳಿ ಬರ್ತದೆ. ನಿಮಗೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರ್ಬೋದು, ನಿಮ್ಮ ಕೆಲಸದ ಒತ್ತಡ ಜಾಸ್ತಿ ಇರ್ಬೋದು, ನಿದ್ರೆ ಕಡಿಮೆ ಇರ್ಬೋದು, ಟೆನ್ಷನ್ ಜಾಸ್ತಿ ಇರ್ಬೋದು, ಮತ್ತು ದೃಷ್ಟಿದೋಷ ಇರ್ಬೋದು. ಸೊ ಹೀಗಾಗಿ ಬೇರೆ 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 ಕಾರಣದಿಂದ ಈ ಮೈಗ್ರೇನ್ ಅಂತೇಳಿ ಒಂದು ಕಂಡೀಷನ್, ಅದು ರೋಗ ಅಲ್ಲ ಅದು. ಸೊ ಆ ಕಂಡೀಷನ್ ಅಂತೇಳಿ ಹೇಳಿದರೆ ಈ ದೃಷ್ಟಿದೋಷದ್ದು ಆದಾಗೂ ಕೂಡ ಇತ್ತೀಚೆಗೆ ಈ ದೃಷ್ಟಿದೋಷ ಜಾಸ್ತಿ ಅಂದರೆ ಇದ್ದವರಿಗೆ ಮೈಗ್ರೇನ್ ಜಾಸ್ತಿ ಕಾಣ್ತಾ ಉಂಟು. ಅಂದರೆ ದೃಷ್ಟಿದೋಷ ಇರ್ತದೆ ನಂಬರ್ 1. ನಂಬರ್ 2, ಈ ಸ್ಕ್ರೀನ್ಸ್ ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ, ರಾತ್ರಿವರೆಗೆ ಅವರು ಸ್ಕ್ರೀನ್ ಎದುರಿಗೆ ಇರ್ತಾರೆ. ಆಟೋಮೆಟಿಕ್ಕಾಗಿ ಮೈಗ್ರೇನ್ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕಾಗಿ ಅದನ್ನು ನಾನು 22 ಮತ್ತು 20 ಅಂತೇಳಿ ಹೇಳಿದರೆ, ಪ್ರತಿ 20 ನಿಮಿಷಕ್ಕೆ 2 ನಿಮಿಷ 20 ಮೀಟ್ರ್ ದೂರ ನೋಡುವಂಥದ್ದು ಹಾಗೆ. ಬಟ್ ಇಟ್ಸ್ ಎ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಎವ್ರಿ ಟೈಮ್. ಸೊ ಹಾಗಾಗಿ ಸೊ ಈಗ ಬ್ಲೂ ರೇ ಫಿಲ್ಟರ್ ಗ್ಲಾಸ್ ಆಗಬೇಕು, ದಟ್ ಆಲ್ಸೋ ಬಿಕಮ್ ಅ ಕಮರ್ಷಿಯಲ್. ಅದು ಎಷ್ಟು ಹೆಲ್ಪ್ ಆಗ್ತದೆ ಅಂಥೇಳಿ ಸೈಂಟಿಫಿಕಲಿ ಇಟ್ಸ್ ಡಿಫಿಕಲ್ಟ್ ಟು ಟೆಲ್. ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ, ಗ್ಲಾಸ್ ಹಾಕಿ ಕಂಪ್ಯೂಟರ್ ನೋಡಬೇಕು ಅಂತೇಳಿ. ಸೊ ಹಾಗೆ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನೀವು ನಮ್ಮ ಜೊತೆ ಮಾತಾಡಿದ್ರಿ. ನಿಮ್ಮ ಮಾತುಗಳನ್ನು ಕೇಳಿ ಸಾಕಷ್ಟು ಜನ ನಿಮ್ಮನ್ನು ಭೇಟಿ ಆಗಬೇಕು, ಕನ್ಸಲ್ಟ್ ಮಾಡಬೇಕು ಅಂತ ಬಯಸಿದ್ರೆ ನಿಮ್ಮನ್ನು ಎಲ್ಲಿ ಅವ್ರು ಭೇಟಿ ಆಗಬೇಕು? ನಂದು ನೇನ ನೇತ್ರಾಲಯ ಅಂತ ಕಣ್ಣಿನ ಆಸ್ಪತ್ರೆ. ನಾನು ಕಣ್ಣಿನ ವೈದ್ಯ, ನನ್ನ ಹೆಂಡತಿ ಗೈನಕಾಲಜಿಸ್ಟ್. ಸೊ ನನ್ನ ಮಗಳು ಕೂಡ ಗೈನಕಾಲಜಿ ಮಾಡ್ತಾ ಇದ್ದಾಳೆ KSAಗಡಿಯಲ್ಲಿ. ಸೊ ನಂದು ನಿಮ್ಮ ಕರಂಗಲ್ಪಾಡಿ
ರಾಧಾ ಮೆಡಿಕಲ್ಸ್ ಕೆಳಗಡೆ ನಯನ ನೇತ್ರಾಲಯ ಅಂತೇಳಿ ಕಣ್ಣಿನ ಆಸ್ಪತ್ರೆ. Yes. ಸೋಮವಾರದಿಂದ ಶನಿವಾರ ನಾನು ಯಾವಾಗಲೂ ಲಭ್ಯ ಇದ್ದೇನೆ. ಹಾ. ಮತ್ತು ಯಾರೇ ಪೂವರ್ ಪೇಷಂಟ್ ಬಂದರೂ, ಯಾರೇ ಇದು ಬಂದರೂ ಕೂಡ ನಾವು ಉಚಿತವಾಗಿ ನೋಡ್ತೇನೆ, ಉಚಿತವಾಗಿ ಆಪ್ರೇಷನ್ ಮಾಡ್ತೇನೆ. ವೆರಿ ಗುಡ್. ಸೊ ನೀವು ಹೇಳಿದ್ರೆ ನಿಮ್ಮ ಮಿಸ್ಸನ್ನು ಕೂಡ ಆದಷ್ಟು ಬೇಗ ನಮಸ್ತೆ ಡಾಕ್ಟರ್ಗೆ ತರುವಂಥ ಪ್ರಯತ್ನ ನಾವು ಮಾಡ್ತೇವೆ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನೇತ್ರದಾನ ಮಹಾದಾನ ಈ ಒಂದು ಪದಕ್ಕಿಂತ ಮಿಗಿಲಾದಂತಹ ವಾಕ್ಯ ನಾನು ಏನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲರೂ ತಮ್ಮ ತಮ್ಮ ನೇತ್ರವನ್ನು ದಾನ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೆ ಕಣ್ಣಾಗಿರೋಣ, ಎಲ್ಲರಿಗೂ ಕಣ್ಣಿನ ಮಹತ್ವವನ್ನು ತಿಳಿಸ್ಕೊಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ರೀತಿಯ ಕಾಯಿಲೆದ ಜೊತೆಗೆ ವಿಶೇಷ ತಜ್ಞರೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.